Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Radha Govinda, Radha Govinda, Radhe Jayo. Radha Govinda, Radha Govinda, Radhe Jayo Jagannatha, Jayo Jagannatha, Baladeva Maya Subhadra, Jaya Jaya Prabhupada, 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 Jaya Jaya Prabhupada. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಇವತ್ತಿನ ಮುಂಜಾನೆ ಈ ಪ್ರೋಗ್ರಾಮ್ಗೆ ಸುಸ್ವಾಗತ. ನಾವು हरे कृष्ण प्रभुजी, प्रणाम प्रभुजी, प्रणाम प्रभुजी. ನಂದು ಧ್ವನಿ ಸರಿಯಾಗಿ ಕೇಳಿಸ್ತದಲ್ಲಮ್ಮ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಪ್ರಭುಜಿ, ಕೇಳಿಸ್ತಾ ಇದೆ. ಸರಿ, ಕ್ಲಿಯರ್ ಇದೆ ಪ್ರಭುಜಿ. ಸರಿ, ಓಕೆ ಓಕೆ. ನಾವು ಒಂದು ಶ್ಲೋಕ ಹೇಳುವ. ಶ್ಲೋಕ ಅದು ಮುಂದೆ ಈ ಕತೆ ಹೇಳ್ತಾ ಹೋದಾಗ ನಿಮ್ಗೆ ಗೊತ್ತಾಗ್ತದೆ. ರತ್ನಾಕರಸ್ಥಂ ಗೃಹಂ ಗೃಹಣೀ ಚ, ರತ್ನಾಕರಸ್ಥಂ ಗೃಹಂ ಗೃಹಣೀ ಚ, ಲಕ್ಷ್ಮೀ ಕಿಂ ದೇಹಂ ಪುರುಷೋತ್ತಮ. ರತ್ನಾಕರಸ್ಥಂ ಗೃಹಂ ಗೃಹಣೀ ಚ, ಲಕ್ಷ್ಮೀ ಕಿಂ ದೇಹಂ ಪುರುಷೋತ್ತಮ. ಈ ಶ್ಲೋಕದ ಅರ್ಥ ಹೇಳೋಕ್ಕಿಂತ ಮೊದಲು ನಾವು ಮಂಗಲಾಚರಣೆ ಹೇಳುವ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪಾದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ರಾಧಾ ಕೃಷ್ಣ ಪದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಲ್ಲಿ ಗೀತಾ ಪ್ರಭಾವದೊಳಗ ಒಂದು ಶ್ಲೋಕ ಹೇಳ್ತದ. ಓಂ
ಗೀತಾಶಾಸ್ತ್ರಂ ಇದಂ ಪುಣ್ಯಂ ಯೇ ಪಠೇತ್ ಪ್ರಯತ ಪುಮಾನ್ ವಿಷ್ಣೋರ್ ಪದಮಂ ವಾಪ್ನೋತಿ ಭಯಶೋಕಾದಿ ವರ್ಜಿತಃ. ಹಂಗಂದ್ರೆ ಯಾರು ಕೃಷ್ಣನ ಕಥೆಯನ್ನು ಕೇಳ್ತಾರೆ ಅವರು ಭಯಶೋಕಾದಿಗಳಿಂದ ವರ್ಜಿತರಾಗ್ತಾರಂತ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪುರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ ಮಲನಿರ್ಮೋಹನ ಚ ಪುಂಸಾನ್ ಜಲಸ್ನಾನಂ ದಿನೇ ದಿನೇ ಸಕೃದ್ ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ. ನೋಡಿ, ಎಲ್ಲ ಶ್ಲೋಕ ಹೇಳೋ ಉದ್ದೇಶ ಇದೆಲ್ಲ ನಮ್ಮ ಸಂಸಾರದ ಮಲ ಅವೆಲ್ಲ ನಾಶ ಆಗ್ತವೆ. ಮಲ ನಾಶ ಆಗ್ತವೆ ಅಂದ್ರೆ ನಮ್ಮ ಕರ್ಮಗಳಿಂದ ನಾವು ಇಲ್ಲೇ ಬದುಕ್ತಾ ಇದ್ದೀವಿ ಈ ಜೀವನದಲ್ಲಿ. ಇದನ್ನೆಲ್ಲವನ್ನೂ ನಾಶ ಮಾಡ್ತದ. ಯಾವುದಂದ್ರೆ ಆ ಪುಣ್ಯಕತೆ. ಯಾವುದು ಪುಣ್ಯಕತೆ? ಆ ಪುಣ್ಯಕತೆ ಶ್ರವಣಾದಿಗಳನ್ನು ಮಾಡೋದ್ರಿಂದ ಏನಾಗ್ತತಿ, ನಮ್ದು ಹರಿದು ಹೋಗ್ತತಿ. ಬರೀ ಕೇಳಿಸ್ಕೊಳ್ಳೋದ್ರಿಂದ. ಅಂದ್ರ ಶ್ರವಣಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತ. ಈಗ ಒಬ್ಬ ವ್ಯಕ್ತಿ ಮಲಗಿದವನ್ನ ಎಬ್ಬಿಸ್ಬೇಕಾದ್ರೆ ನಾವು ಯಾವ ರೀತಿ ಎಬ್ಬಿಸ್ತೇವೆ? ಅವರಿಗೆ ಕೂಗುದ್ರ ಮೂಲಕ ಹೇಳ್ತಾ ಎಬ್ಬಿಸ್ತೇವೆ ಅಂತ. ನಾವು ಕೂಗ್ತೇವಲ್ಲ, ಏನ್ರಪ್ಪ ಮೇಲೆ ಹೇಳು 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 ಅಂತ. ಹೇಳು ಅಂದಾಗ ನಮ್ಗೆ ಕೇಳಿಸ್ತದ. ಅವ್ರು ಯಾರು ಮಲಗಿದವ್ರು ಇರ್ತಾರಲ್ಲ ಅವ್ರು ಕೇಳಿಸ್ಕೊಂಡು ಮೇಲೆ ಹೇಳ್ತಾರಂತ. ಬೇರೆ ವ್ಯಕ್ತಿಗಳು ಎಲ್ಲೇ ದೂರದಿಂದ ಇದ್ರು ಕೂಡ ನಾವೇನು ಕೂಗ್ತೀವಿ, ಓ ಅಣ್ಣ, ಓ ಅಣ್ಣ, ನೋಡೋ ಈ ಕಡೆಗೆ ಅಂತ. ಒಮ್ಮೆ, ಎರಡು ಬಾರಿ, ಮೂರನೇ ಬಾರಿ ಕೇಳಿಸ್ಕೊಂಡಾಗಾದ್ರೂ ಅವ ತಿರುಗಿ ನೋಡ್ತಾನೆ. ಅಂದ್ರೆ ಶಬ್ದಕ್ಕೆ ಎಷ್ಟೊಂದು ಮಹತ್ವದ, ಶ್ರವಣಕ್ಕೆ ಎಷ್ಟೊಂದು ಮಹತ್ವದ ಅಂತ. ಈಗ ನೋಡ್ರಿ, ನಾವು ಮತ್ತೊಬ್ಬ ವ್ಯಕ್ತಿಗೆ ಈ ಶಬ್ದ ಅಥವಾ ಶ್ರವಣ, ನಾವಂದ್ರೆ ಶ್ರವಣ ಕೇಳಿಸ್ಕೊಳ್ತೇವೆ. ನಾವು ಕೇಳಿಸ್ಕೊಳ್ಳೋದು ಯಾವುದನ್ನು ಕೇಳಿಸ್ತೀವಿ? ಶಬ್ದಗಳನ್ನು ಕೇಳಿಸ್ಕೊಳ್ತೇವೆ. ಈ ಶಬ್ದದ ತರಂಗಾಂತರಗಳನ್ನು ನಾವು ಕೇಳಿಸ್ಕೊಳ್ತೇವೆ. ಈ ತರಂಗಾಂತರಗಳು ಯಾವ ರೀತಿ ಕೆಲಸ ಮಾಡ್ತಾವೆ ಅನ್ನೋದಕ್ಕೆ ನೋಡಿ, ನಾವೊಬ್ಬ ವ್ಯಕ್ತಿಗೆ ಬೈಲಿಕ್ಕೆ ಹತ್ತಿದ್ರೆ, ಬೈಯುವಂಥ ಶಬ್ದನ ನಾವು ಒಬ್ಬ ವ್ಯಕ್ತಿಗೆ ಬೈದ್ರೆ ಅವನಿಗೆ ಘಾಷ ಆಗ್ತದೆ. ಯಾಲ ಇವನು ನನಗೆ ಬೈದ್ನ ಇವನು, ಅವನ ಸಿಟ್ಟಿನಿಂದ ನಮಗೆ ಹೊಡಿಲಿಕ್ಕೂ ಬರ್ಬೋದು. ಅಂದ್ರೆ ಬೈಗಳು ಅನ್ನೋದು ಕೂಡ ಒಂದು ಶಬ್ದ ಅಲ್ವಾ? ಆ ಶಬ್ದ ಅಂದ್ರೆ ಅದತ್ತ ಶಬ್ದ ಅಂದ್ರೆ ತರಂಗಾಂತರಗಳು, ವೇವ್ಸ್. ಈ ವೇವ್ ಅಥವಾ ತರಂಗಾಂತರಗಳದವಲ್ಲ ಎಷ್ಟೊಂದು ಪವರ್ಫುಲ್ ಅದಾವಂತಂದ್ರೆ ಇದು ದಿವ್ಯ ಅದಾವು ಅಂತ ಪ್ರಭುಪಾದ ಅವರು ಹೇಳ್ತಾರೆ. ಈ ಹರಿನಾಮದ ತರಂಗಾಂತರಗಳು ಏನದಾವಲ್ಲ ದಿವ್ಯ ಅದಾವು, ಟ್ರಾನ್ಸಿಡೆಂಟಲ್ ವೈಬ್ರೇಷನ್ ಅಂತ ಕರೀತಾವೆ. ದಿವ್ಯವಾಗಿರುವಂತಹ ತರಂಗಾಂತರಗಳನ್ನು ಕೇಳಿಸಿಕೊಳ್ಳೋದ್ರ ಮೂಲಕ ನಮ್ಮ ಅನೇಕ ಜನ್ಮದ ರೋಗದಿಂದ ನಾವು ಬಳಲಿಕತ್ತೀವಲ್ಲ, ಆ ರೋಗ ಏನಾಗ್ತದೆ, ಧೀರೆ 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 ನಾಶ ಆಗ್ತಾ ಹೋಗ್ತದೆ. ಹರಿನಾಮ ಅನ್ನೋದು ಕೂಡ ಒಂದು ಫೈಲ್ ಅಂದ್ರೆ ಅರ. ಕನ್ನಡದಾಗ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅರ ಅಂತ ಹೇಳ್ತಾರೆ. ಇಂಗ್ಲೀಷ್ನಾಗ ಅದು ಫೈಲ್ ಅಂತ. ಫೈಲ್ ಅಂದ್ರೆ ನಾವೊಂದು ಕಬ್ಬಣನ ಹಿಂಗೆ ತಿಕ್ಕಿದ್ರೆ ಏನಾಗ್ತದೆ, ಹರ್ಕೊಂಡು ಹೋಗ್ತದೆ. ಅಥವಾ ಮನೆಯೊಳಗ ನೀವು ಈಳಿಗೆ ಅಥವಾ ನಿಮ್ಮ ಚಾಕು ಅಥವಾ ಚೂರಿ ಶಾರ್ಪ್ ಮಾಡ್ಬೇಕಾದ್ರೆ ಗ್ರೈಂಡಿಂಗ್ ಮೆಷಿನ್ ಇಲ್ಲೇ ಇಲ್ಲ ಅಂದ್ರೆ ಅರಲಿಂದ ಅದನ್ನು ಚೂಪ್ ಮಾಡ್ತಾರೆ, ಅಥವಾ ಕಲ್ಲಿಗೆ ಅದನ್ನು ಮಸೀದು ಅಂತ. ಅದನ್ನ ಘರ್ಷಣೆಗೆ ಒಳಪಡಿಸಿದಾಗ ಅದೇನೇ ಆಗ್ತದೆ, ಅಲ್ಲಿರುವಂಥ ಮೆಟಲ್ಲು, ಅಲ್ಲಿರುವಂಥ ಲೋಹ ಅದು ಆ ಘರ್ಷಣೆಗೆ ಒಳಗಾಗಿ ಅದು ಕಮ್ಮಿ ಆಗಿ ಅದನ್ನು ಚೂಪ್ ಆಗ್ತದೆ ಅಥವಾ ಶಾರ್ಪ್ ಆಗ್ತದೆ. ಹಂಗ ಹರಿನಾಮದ ಅರದಿಂದ ನಾವು ಹೃದಯವನ್ನ ಫೈಲಿಂಗ್ ಮಾಡ್ಲಿಕ್ಕತ್ತಿದ್ರ, ಘರ್ಷಣೆ ಮಾಡ್ಲಿಕ್ಕತ್ತಿದ್ರ, ಧೀರೆ 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 ಅಲ್ಲಿ ಮೇಲೆ ತುಂಬಿರುವಂಥ ಕರ್ಮದ ಒಂದು ಧೂಳು ಏನೈತಿ ಅಥವಾ ಕರ್ಮದ ಒಂದು ಲೋಹ ಏನೈತಿ, ಆ ಗಟ್ಟಿಯಾಗಿರುವಂಥ ಲೋಹ ಹರಿದು ಹೋಗ್ತದೆ. ಧೀರೆ 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 ಕ್ಲೀನ್ ಆಗ್ತಾ ಹೋಗ್ತದೆ. ಅಂದ್ರೆ ಈ ಬೇರೆ ಮೆಥಡ್ಗಳು ಇಲ್ಲ ಇದಕ್ಕೆ. ಅದಕ್ಕೆ ಪ್ರಭುಪಾದ ಅವರು ಇರೋದು ಒಂದೇ ಮೆಥಡ್, ಒಂದೇ ಔಷಧ. ಏನಪ್ಪ ಔಷಧ ಅಂದ್ರೆ ಹರಿನಾಮ. ಎಲ್ಲದಕ್ಕೂ ಎಲ್ಲ ರೋಗಗಳಿಗೂ ಒಂದೇ ಔಷಧ. ಏನು ಔಷಧ? ದಿವ್ಯ ಔಷಧ ಹರಿನಾಮ. ಈ ಹರಿನಾಮ ಒಂದು ಬಿಟ್ರೆ ಬೇರೆ ಔಷಧಗಳು ಇಲ್ಲ ಅಂತ. ಪ್ರಭುಪಾದ ನಮಗೆ ಜಪ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಜಪ ಮಾಡಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಏನು ಮಾಡಬೇಕು? ಪ್ರಭುಪಾದ ಜಪನ ಮಾಡಬೇಕು ಅಂತ. ಜಪ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಜಪನೆ ಮಾಡಬೇಕು.
ಪ್ರಭುಪಾದ ನನಗೆ ಬುಕ್ ರೀಡಿಂಗಿಗೆ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋದು? ಜಪ ಮಾಡಬೇಕು. ಎಲ್ಲದಕ್ಕೂ ಒಂದೇ ಔಷಧ ಅಂದರೆ ನಾವು ಹರಿನಾಮವನ್ನು ನಾವು ಏನಕ್ಕೇನವಾಗಿ ಒಳಗೆ ಹರಿನಾಮ ಇಳಿಸ್ಲಿಕ್ಕತ್ತಿದ್ದೀವಿ. ಧೀರೆ 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 ಒಳಗಿರುವ ಮಲಿನ ಹೊರಗೆ ಹೋಗ್ಲಿಕ್ಕತ್ತದ. ಹೆಂಗ ರೂಮ್ನಲ್ಲಿ ಕತ್ತಲೆ ತುಂಬಿಕೊಂಡದ, ಅಲ್ಲಿ ಒಂದು ತುಪ್ಪದ ದೀಪನ ಅಥವಾ ದೀಪ ಹಚ್ಚಿದ್ರೆ, ದೀಪದ ಹಣತೆ ಹಚ್ಚಿದ್ರೆ ಅಲ್ಲಿರುವಂಥ ಕತ್ತಲೆಲ್ಲ ಧೀರೆ ಧೀರೆ ಮೆಲ್ಲ ಮೆಲ್ಲಗೆ ಹೊರಟು ಹೋಗಿಬಿಡೋದು. ಆ ರೂಮ್ ಎಲ್ಲ ಪ್ರಕಾಶತೆಗೊಳ್ತದೆ. ಆ ರೂಮ್ನಲ್ಲಿ ಇಟ್ಟಿರುವಂಥ ವಿಗ್ರಹಗಳು, ರೂಮ್ನಲ್ಲಿರುವಂಥ ಚಿತ್ರಪಟಗಳು, ರೂಮ್ನಲ್ಲಿರುವಂಥ ಸಾಮಾನುಗಳು, ವಸ್ತುಗಳು ಎಲ್ಲವೂ ಕಾಣಿಸ್ಲಿಕ್ಕತ್ತವು. ಯಾವಾಗ ನಾ ದೀಪ ಹಚ್ಚಿದ ಕೂಡ್ಲೇನ ಅದಕ್ಕೆ ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನಕ ಅಂಧಕಾರ, ತಿಮಿರ ನೋಡ್ರಿ ಈ ಶಬ್ದದ ಅರ್ಥ. ಓಂ ಅಂದ್ರೆ ಭಗವಾನ್ ಕೃಷ್ಣ. ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನಕ ತಿಮಿರ ಅಂದ್ರೆ ಇಲ್ಲಿ ಕತ್ತಲು ಅಥವಾ ಅಂಧಕಾರ. ಓಂ ಅಜ್ಞಾನ ತಿಮಿರಾಂಧಸ್ಯ, ಅಲ್ಲಿ ಆ ಅಜ್ಞಾನದಿಂದ ತುಂಬಿಕೊಂಡಿರುವಂತ ಜಗದೊಳಗ ಜ್ಞಾನಾಂಜನ ಶಲಾಕಯ, ಜ್ಞಾನದ ಅಂಜನದ ಒಂದು ಶಲಾಕೆ. ಈ ಶಲಾಕೆ ಅಂತಂದ್ರೆ ಈ ಕಣ್ಣಿನಲ್ಲಿ ಉದ್ದಗೆ ನಿಲ್ತಾವೆ. ನಮಗೆ ಉದಾಹರಣೆ ಹೇಳ್ಬೇಕಂದ್ರೆ, ಬೆಕ್ಕನ್ನು ನೋಡಿದ್ರೆ ಬೆಕ್ಕಿನ ಕಣ್ಣಿನ ಒಂದು ಗುಡ್ಡಿಯಲ್ಲಿ ನೋಡಿದ್ರೆ ಅದು ಉದ್ದಕ್ಕೆ ಒಂದು ಕಂಬ ಕಾಣ್ತದೆ, ಅದಕ್ಕೆ ಶಲಾಕೆ ಅಂತ ಹೇಳ್ತಾರೆ. ಅಥವಾ ಮಾಣಿಕ್ಯದ ಶಲಾಕೆ ಅಂತ ಇರಬೇಕು. ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮಾಣಿಕ್ಯದ ಶಲಾಕೆ ಅಂತಿರಬೇಕು, ನುಡಿದರೆ ನಮ್ಮ ಕೂಡಲ ಸಂಗಮ ದೇವ ಅಹುದು ಅಹುದು ಎನ್ನಬೇಕು ಅಂತ. ನಮ್ಮ ವಾಣಿ ಅಷ್ಟು ಮಧುರವಾಗಿರಬೇಕು, ಮತ್ತೊಬ್ಬರಿಗೆ ಅದು ಎಫೆಕ್ಟ್ ಆಗಬಾರ್ದು. ನಾವು ಹೇಳುವಂಥ ವಾಣಿ ಏನಿದಲ್ಲ ಮಧುರವಾಗಿರುವುದರಿಂದ ಆ ಮಧುರತೆಯನ್ನು ಅವರಲ್ಲಿ ಕ್ರಿಯೇಟ್ ಮಾಡ್ತದೆ. ಅದನ್ನ ಇವರು ಯಾರೋ ಸರ್ವಜ್ಞ ಕೂಡ ಹೇಳ್ತಾರೆ. ಏನ್ ಹೇಳಿದರೆ, ಮಾತೆ ನಿಮ್ ನಗೆ ಹೊಲೆಯು, ಮಾತೆ ನಿಮ್ ಹಗೆ ಎಲೆಯು, ಮಾತೆ ನಿಮ್ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕವು ಸರ್ವಜ್ಞ ಅಂತ. ಮಾತುಗಳು ಹೆಂಗಿರ್ಬೇಕಂದ್ರೆ ಮೃದುವಾಗಿರ್ಬೇಕು. ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಳ್ತಾ ಇರ್ಬೇಕು. ಮಾತಿನಿಂದನೇ ಜಗಳ ಶುರುವಾಗ್ತಾವು, ಮಾತಿನಿಂದನ ಸ್ನೇಹ ಶುರುವಾಗ್ತದೆ, ಮಾತಿನಿಂದನ ಸಂಬಂಧಗಳು ಶುರುವಾಗ್ತಾವೆ. ಆ ಮಾತು ಅಂದ್ರೆ ಇಲ್ಲಿ ಹೇಳುವ ಉದ್ದೇಶ ಇಷ್ಟೇ, ಅಂದ್ರೆ ವಾಣಿ ಅಥವಾ ಆ ತರಂಗಾಂತರಗಳು ಯಾವ ರೀತಿ ಎಫೆಕ್ಟ್ ಆಗ್ತಾವ ಅನ್ನೋದಕ್ಕೆ ನಾವೀಗ ಉದಾಹರಣೆ ಹೇಳಿರ್ತೀವಿ. ಇದನ್ನ ಹಿಂದಿನ ಕ್ಲಾಸ್ನಾಗ ಹೇಳಿದ ಗೊತ್ತಿಲ್ಲ. ಒಬ್ಬ ವಿಜ್ಞಾನಿ ಏನ್ ಮಾಡಿದ, ಒಂದು ಗ್ಲಾಸ್ ನೀರು ತಗೊಂಡು ಆ ನೀರನ್ನು ಇಟ್ಟು ಅದಕ್ಕೆ ದಿನಾಲು ಏನ್ ಮಾಡ್ತಿದ್ದ, ಪ್ರಯೋಗ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಿದ್ದ ನೀರನ್ನ. ಆ ನೀರಿಗೆ ಹೇಳ್ತಾ ಇದ್ದ, ಫಸ್ಟ್ಗೆಲ್ಲ ಒಳ್ಳೆ ನೀರು, ನೀನು ಬಹಳ ಒಳ್ಳೇದು ಇದೆಯಾ, ನಿನ್ನ ನೀರಿನಿಂದ ಎಲ್ಲರೂ ಈ ಜಗತ್ತಿನಲ್ಲಿ ಇರುವಂತ ಜೀವಿಗಳೆಲ್ಲ ಬದುಕ್ತಾವು, ನೀರಿಲ್ದ ನಾವು ಯಾವ ರೀತಿ ಬದುಕಲಿಕ್ಕಾಗಲ್ಲ, ಅಂದ್ರೆ ನೀರು ಜೀವದ ಜೀವಾಳ ಅಂತ ಹಿಂಗೆಲ್ಲ ಗ್ಲೋರಿಫೈ ಮಾಡ್ಲಿಕ್ಕೆ, ಅದು ಸ್ತುತಿ ಮಾಡ್ಲಿಕ್ಕೆ ಅದನ್ನ ಹೊಗಳಿದ. ಆಮೇಲೆ ಅದೇ ನೀರಿಗೆ ಬೈದವ, ಬೇರೆ ಇನ್ನೊಂದು ಗ್ಲಾಸ್ ಇಟ್ಟು ಬೈದು ಆ ಮೇಲಿಂದ ಮೇಲೆ ಆ ಗ್ಲಾಸಿನ ನೀರಿಗೆ ಬೈದಾಗ ಆ ನೀರ್ ಏನಾಗ್ಲಿಕ್ಕತ್ತದ, ಅದು ಸ್ವೀಕಾರ ಮಾಡ್ತದ. ಆ ನೀರನ್ನ ಅವ ಏನ್ ಮಾಡಿದ, ಫ್ರಿಜ್ನಾಗ ಇಟ್ಟು ಅದನ್ನ ಐಸ್ ಮಾಡಿದವ. ಐಸ್ ಮಾಡಿದಾಗ ಆ ನೀರು ಯಾವಾಗ ಬೈದಿರ್ತಾರಲ್ಲ ಅದು ವಿಚಿದ್ರವಾಗಿ ಆಕೃತಿಗಳಲ್ಲಿ ನೀರು ಕಾಣಿಸ್ಕೊಳ್ತವೆ. ಅಂದ್ರೆ ಐಸಿನ ಅವು ಗಡ್ಡೆಗಳು ಕಾಣಿಸ್ಕೊಳ್ಲಿಕ್ಕೆ. ಯಾವಾಗ ಅದನ್ನ ಹೊಗಳಿದವ, ನೀ ಇಷ್ಟೊಂದು ಹಿಂಗದೆಯ ಅಂತಂದು ಹೊಗಳಿದಾಗ ಆ ನೀರು ಷಡ್ಭುಜಾಕೃತಿ ಒಳಗ ಐಸ್ ಆಗ್ತದೆ. ಷಡ್ಭುಜಾಕೃತಿ ಒಳಗ ಐಸಿನ ಒಂದು ಕೇಕ್ ತಯಾರಾಯ್ತು. ಈಗ ನಾವು ನೀರನ್ನು ಶುದ್ಧೀಕರಣ ಮಾಡ್ಬೇಕಾದ್ರೆ, ಈಗ ಗಾಯತ್ರಿ ಮಾಡ್ಲಿಕ್ಕೆ ಅಥವಾ ನಾವು ಆಚಮನ ಮಾಡೋಕ್ಕಿಂತ ಮೊದಲ ನೀರನ್ನು ಶುದ್ಧೀಕರಣ ಮಾಡ್ಬೇಕಾಗ್ತದೆ. ನೀರನ್ನು ಶುದ್ಧೀಕರಣ ಮಾಡ್ಬೇಕಾದ್ರೆ ಭೂಮಿ ಮೇಲೆ ನೀರನ್ನು ತಗೊಂಡು ಆ ನೀರು ಷಡ್ಭುಜಾಕೃತಿ ಹಾಕ್ಬೇಕಾಗ್ತದೆ, ಷಟ್ಕೋನ ಹಾಕಬೇಕಾಗ್ತದೆ. ಷಟ್ಕೋನ ಹಾಕಿ ಅದ್ರ ಮೇಲೆ ಗ್ಲಾಸ್ ಇಟ್ಟು ಆ ಗ್ಲಾಸಿನ ಮೇಲೆ ನಾವು ಅಂಕುಶ ಮುದ್ರದಿಂದ ಆ ನೀರನ್ನು ಶುದ್ಧೀಕರಣ ಮಾಡಬೇಕಾಗ್ತದೆ. ಗಂಗೆ ಚೈಮನೆ ಚೈವ ನರ್ಮದಾ ಗೋದಾವರಿ ಸಿಂಧು ಸರಸ್ವತಿ ಕಾವೇರಿ ಜಲಸ್ಮಿನ್ ಸನ್ನಿಧೌ ಅಂತ ಸಪ್ತ ನದಿಗಳನ್ನು ಕರಿಬೇಕಾಗ್ತದೆ. ಕರೆದು ಆಮೇಲೆ ಆ ಬೆರಳಿನ ಮೂಲಕ ಸಪ್ತ ನದಿಗಳು ಬಂದು ಆ ನೀರಿನಲ್ಲಿ ಕೂಡ್ತಾವು. ಅಂದ್ರೆ ಇದನ್ನ ಆಲ್ರೆಡಿ ನಮ್ಮ ಆಚಾರ್ಯರು ಮೊದಲೇ ಕಂಡುಕೊಂಡಿದ್ದಾರೆ ಇದನ್ನು.
ಈಗ ನೋಡಿ, ನಾವು ಷಟ್ಕೋನ ಹಾಕೋದು, ಆ ಷಟ್ಕೋನಗಳಲ್ಲಿ ಪೂಜಾ ಆರಾಧನೆಗಳನ್ನ ಮಾಡೋದು. ಈಗ ಯಜ್ಞಕುಂಡ ತಯಾರು ಮಾಡ್ಬೇಕಾದ್ರೆ ಯಜ್ಞಕುಂಡದ ಸುತ್ತಲೂ ಕೂಡ ಷಟ್ಕೋನ ಆಕೃತಿಗಳು ಹಾಕ್ತಾರ. ಮತ್ತೆ ಅಲ್ಲಿ ಹೂವು ಹಣ್ಣುಗಳನ್ನು ದಿಂದ ಶೃಂಗಾರ ಮಾಡ್ತಾರ. ಹಿಂಗ ಅಂದ್ರೆ ಈ ವಿಜ್ಞಾನಿಯ ಒಂದು ಇದನ್ನ ಹೇಳಿಕ್ಕೆ ಕಾರಣ, ಯಾವ ವಸ್ತುವಿಗೆ ನೀವು ಒಳ್ಳೇದಾಗಿ ಆ ಧ್ವನಿಗಳನ್ನ ತರಂಗಾಂತರಗಳನ್ನ ಮುಟ್ಟಿಸ್ತೀರಿ, ಅದು ಆ ವಸ್ತು ಅದೇ ರೀತಿ ಎಫೆಕ್ಟ್ ಮಾಡ್ತದೆ, ರಿಯಾಕ್ಷನ್ ಮಾಡ್ತದೆ. ನೀವು ಏನನ್ನ ಆಕ್ಷನ್ ಮಾಡ್ತೀರಿ ಆ ಆಕ್ಷನ್ಗೆ ರಿಯಾಕ್ಷನ್ ಆಗ್ತದಂತ. ಒಬ್ಬ ವ್ಯಕ್ತಿಗೆ ಹೋಗಿ ನಾ ಸಡನ್ ಆಗಿ ಒಂದು ಕಪಾಳಕ್ಕೆ ಪೆಟ್ಟು ಕೊಟ್ರ, ಆ ವ್ಯಕ್ತಿ ಏನ್ ಮಾಡ್ತಾನ, 2 ಪೆಟ್ಟು ಕೊಡ್ತಾನ, 2 ಕಪಾಳಕ್ಕೆ ಟಾಪ್ 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 ಅಂತ. ಯಾಕೋ ಮಗನ ನನಗೆ ಯಾಕೆ ಹೊಡೆದೆ ಅಂತ ಹೇಳ್ತಾನ. ಅಂದ್ರ ನಂದು ಆಕ್ಷನ್ ಏನಾಗಿತ್ತು, ಅವನ ಕಪಾಳಕ್ಕೆ ಹೊಡೆದದ್ದೇ ಆಕ್ಷನ್ ಆಗಿತ್ತು. ಅವ 2 ಕಪಾಳಕ್ಕೆ ನಾನು ಕೊಟ್ಟನಲ್ಲ, ಅದು ರಿಯಾಕ್ಷನ್ ಆಯ್ತು. ಹಂಗ ಈ ಜಗತ್ತಿನೊಳಗೆ ನೀವು ಏನನ್ನ ಆಕ್ಷನ್ ಮಾಡ್ತೀವಿ ಅಥವಾ ನಾವು ಏನನ್ನ ಆಕ್ಷನ್ ಮಾಡ್ತೀವಿ ಅನ್ನೋ ಏನನ್ನು ಕ್ರಿಯೆ ಮಾಡ್ತೀವಿ, ಆ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಭೋಗಿಸ್ಬೇಕು. ಅಂದ್ರೆ ಅದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದೇನದಲ್ಲ, ಅದು ಕರ್ಮಫಲ. ಆ ಕರ್ಮಫಲವನ್ನ ನಾವು ಭೋಗಿಸ್ಲೇಬೇಕಾಗ್ತದೆ. ಆ ಕರ್ಮಫಲದಿಂದ ಮುಕ್ತಿಗೊಳ್ಳಬೇಕಂದ್ರೆ ಹರಿನಾಮ ಅಥವಾ ಈ ಶ್ರವಣ ಅನ್ನೋದೇನೈತಲ್ಲ ಬಹಳ ಮಹತ್ವಗೊಳ್ತದ. ಹಿಂಗ ಒಂದು ನೀವು ಡಿಕ್ಷನರಿ ತೆಗಿರಿ, ಡಿಕ್ಷನರಿ ಒಳಗೆ ಒಂದು ಶಬ್ದ ಸಿಗ್ತದೆ, ಜಗ್ಗರ್ನಾಟ್ ಅಂತ ಒಂದು ಶಬ್ದ. ಆ ಜಗ್ಗರ್ನಾಟ್ ಅನ್ನುವಂಥ ಶಬ್ದ ಆ ಶಬ್ದಕೋಶದೊಳಗ ಯಾಕೆ ಇಟ್ರು ಅನ್ನೋದಕ್ಕೆ ಒಂದು ಮಹತ್ವಪೂರ್ಣ ವಿಚಾರ. ಜಗ್ಗರ್ನಾಟ್ ಅಂತಂತಂದ್ರೆ ಎಂದೂ ಬಗೆಹರಿಯದ ಸಮಸ್ಯೆ ಅಂತ ಅದರ ಅರ್ಥ. ಜಗ್ಗರ್ನಾಟ್ ಅಂದ್ರ ಅದು ನಾಟ್ ಅಂದ್ರ ಗಂಟು, ಜಗ್ಗರ್ ಅಂದ್ರ ಎಂದೂ ಬಗೆಹರಿದ್ದು ಅಂದ್ರ ಆ ಗಂಟನ್ನು ಬಿಚ್ಚಲಿಕ್ಕೆ ಆಗೋದಿಲ್ಲ ನಮ್ಗೆ ಅನ್ನುವಂಥದ್ದು. ಇದನ್ನ ಈ ಶಬ್ದನ ಯಾರು ಗ್ರಂಥಕೋಶದೊಳಗ ಅಥವಾ ಶಬ್ದಕೋಶದೊಳಗ ಸೇರ್ಪಡೆ ಮಾಡಿದ್ರು ಅಂತಂದ್ರೆ ಬ್ರಿಟಿಷರು ಇಂಡಿಯಾದೊಳಗೆ ಬಂದಿದ್ರು, ಭಾರತ ದೇಶದೊಳಗೆ ಬಂದ್ರು. ಅವರು 300 ವರ್ಷ ಆಳ್ವಿಕೆ ಮಾಡಿದ್ರು. ಆಳ್ವಿಕೆ ಮಾಡಿದಾಗ ಜಗನ್ನಾಥಪುರಿ ಒಳಗ ಜಗನ್ನಾಥ ರಥಯಾತ್ರನ ಬಂದ್ ಮಾಡ್ಲಿಕ್ಕೆ ನೋಡಿದ್ರು ಅವರು. ಆದ್ರೆ ಅದು ಬಂದ್ ಮಾಡ್ಲಿಕ್ಕೆ ಏನಕ್ಕೇನೋ ಬಂದ್ ಮಾಡ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ, ಅದು ಎಂದೂ ಬಂದ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕ ಈ ಬಂದ್ ಮಾಡ್ಲಿಕ್ಕೆ ಅಂದ್ರೆ ಎಂದೂ ಬಗೆಹರಿಯದ ಸಮಸ್ಯೆ, ಇದನ್ನ ಬಗೆಹರ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಜಗನ್ನಾಥ ರಥಯಾತ್ರನ ಬಂದ್ ಮಾಡಕ್ ಆಗುದಿಲ್ಲ ಅಂತ ಅವ್ರು ಕಂಡ್ಕೊಂಡಿದ್ದು. ಈಗ ಅದ ಜಗನ್ನಾಥ ರಥಯಾತ್ರೆ ಎಲ್ಲಿ ನಡೀಲಿಕ್ಕತ್ತದ, ಲಂಡನ್ ಒಳಗ ಅವರ ಮೇನ್ ಸ್ಟ್ರೀಟ್ ನೊಳಗ ನಮ್ ಜಗನ್ನಾಥ ರಥಯಾತ್ರೆ ಆಗ್ತದೆ. ಅಂದ್ರೆ ನಾವು ಯಾವುದನ್ನು ಬಂದ್ ಮಾಡ್ಲಿಕ್ಕೆ ನೋಡ್ತೇವಿ, ಅಕಸ್ಮಾತ್ ಭಗವಾನ್ ಅದನ್ನ ಬಂದ್ ಮಾಡಬಾರ್ದು ಅನ್ಕೊಂಡಿದ್ನಂದ್ರೆ ಅವ್ನ ಎಂದೂ ಬಂದ್ ಮಾಡ್ಲಿಕ್ಕೆ ಆಗುತ್ತೆ. ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೆಕೆ ಅಂತ. ಈಗ ನಾವು ಒಂದು ಜಗನ್ನಾಥಪುರಿ ಸಂಬಂಧಿತ ಕೆಲವು ಪಾಸ್ ಟೈಮ್ ನೋಡುವ ವಿಚಾರ ಮಾಡುವ. ಜೈಪುರ, ಈಗಿನ ರಾಜಸ್ಥಾನದ ರಾಜ, ಜೈಪುರದ ರಾಜ, ಅವನ ಹೆಸರು ಜಯಸಿಂಹ ಅಂತ. ಹೆಸರು ಕೇಳಿರ್ಬೋದು, ಜಯಸಿಂಹ. ಅವನ ಪತ್ನಿ ಹೆಸರು ಚಂದ್ರಾವತಿ ಅಂತ. ಚಂದ್ರಾವತಿ ಜಯಸಿಂಹ ಅವರು ಬಹಳ ಭಕ್ತರಾಗಿದ್ದರು. ಅವರು ಜಗನ್ನಾಥನ ರಥಯಾತ್ರದ ಬಗ್ಗೆ ಕೇಳಿದ್ರು. ಅವರು ಹಿಂಗೆಲ್ಲ ನಡೀತದ ಅಂತ, ಅದಕ್ಕೆ ನಾವು ಹೋಗಿ ಬರುವ ಅಂತ, ಜಗನ್ನಾಥಪುರಿಗೆ ಹೋಗಿ ಬರೋಣ ಅಂತ ಜಗನ್ನಾಥಪುರಿಗೆ ಹೋದ್ರು ಅವ್ರು. ಅಂದ್ರೆ ಜಗನ್ನಾಥಪುರಿಗೆ ಹೋದಾಗ ಜಯಸಿಂಹ ಜಗನ್ನಾಥಪುರಿಗೆ ಹೋದಾಗ ಅಲ್ಲಿ ರಾಜ ಅವನು ಸುಸ್ವಾಗತಗೊಳ್ತಾರ, ರಾಣಿಗೆ, ಅವ್ರನ್ನ ಎಲ್ಲರನ್ನು ಜಗನ್ನಾಥನ ದರ್ಶನ ಮಾಡಿಸ್ತಾರ. ಜಗನ್ನಾಥಗೆ ಇವರು ಏನ್ ಪ್ರಾರ್ಥನೆ ಮಾಡ್ತಾರೆ, ರಾಜ ಪ್ರಾರ್ಥನೆ ಮಾಡ್ತಾನೆ, ರಾಣಿ ಏನ್ ಪ್ರಾರ್ಥನೆ ಮಾಡ್ತಾಳೆ ಅಂದ್ರೆ, ರಾಣಿ ಹೇಳ್ತಾಳೆ, ಹೇ ಜಗನ್ನಾಥ್, ನನಗೆ ನೀನು ಒಂದು ಉಪಹಾರ ಕೊಡು. ಏನು ಉಪಹಾರ? ಜಗನ್ನಾಥಗೆ ಇಷ್ಟೊಂದು ಆಕರ್ಷಿತಲಾಗಲ್ಲ ಆಕೆ. ಏನು ಉಪಹಾರ ಕೊಡೋದು ಅಂತಂದ್ರೆ, ಆಕೆ ಯಾಕೆ ಆಕರ್ಷಿತಲಾಗಿಲ್ಲ ಅಂದ್ರೆ, ಸ್ವತಃ ಜಗನ್ನಾಥಪುರಿ ಒಳಗ ಜಗನ್ನಾಥನಿಗಾಗಿ ಲಕ್ಷ್ಮೀದೇವಿ ಪ್ರತಿದಿನ ಕುಕಿಂಗ್ ಮಾಡ್ತಾರಂತ. ಅದನ್ನ ಕೇಳಿಬಿಟ್ಟು ಬಹಳ ಖುಷಿ ಆಯ್ತಾ ಅವಳಿಗೆ.
ಅದಕ್ಕೆ ಜಗನ್ನಾಥಿಗೆ ಪ್ರಾರ್ಥನೆ ಮಾಡಿದ್ಲು ಏನಂತಂದ್ರೆ, ಹೇ ಜಗನ್ನಾಥ್, ನೀನು ಇಲ್ಲಿ ಎಷ್ಟೋ ಜನ ಬಂದರೂ ಕೂಡ ಯಾರಿಗೂ ಉಪವಾಸ ಕಳಿಸೋದಿಲ್ಲಂತೆ. ಕಾರಣ, ಲಕ್ಷ್ಮೀದೇವಿ ಕುಕ್ಕಿಂಗ್ ಮಾಡ್ತಾಳೆ ಯಾರು ನಿಮಗಾಗಿ. ಆದ್ದರಿಂದ ನೀವೊಂದು ನಮ್ಗೆ ಉಪಹಾರ ಕೊಡು. ಉಪಹಾರ ಅಂದ್ರೆ ಒಂದು ಬೇಟ್ ಅಥವಾ ಒಂದು ಕೊಡುಗೆ ಕೊಡು, ಒಂದು ವರ ಕೊಡು. ಏನಪ್ಪ ವರ ಅಂದ್ರೆ, ನಮಗೆ ಸಂತಾನ ಕೊಡು, ಸಂತಾನದಲ್ಲಿ ನನಗೆ ಮಗಳನ್ನು ಕೊಡು ಅನ್ನೋದು. ಆ ಮಗಳು ನಿನಗಾಗಿಯೇ ಮೀಸಲಾಗಿರ್ತಾಳಂತ, ನಿನಗಾಗಿ ನಿನ್ನ ಭಕ್ತಳಾಗಲಿ ಆಗಿರ್ಬೇಕು ಅಂತ ಮಗಳನ್ನು ಕೊಡುವಂತ. ಅವರು ಜಗನ್ನಾಥಪುರಿಯ ದರ್ಶನ ಮಾಡಿಕೊಂಡು ವಾಪಸ್ಸು ರಾಜಸ್ಥಾನಕ್ಕೆ ಬಂದ ಮೇಲೆ ಅವ್ರಿಗೆ ಒಂದು ಮಗು ಆಯಿತು, ಸಂತಾನ ಆಯಿತು. ಆ ಮಗು ಮಗಳು. ಆ್ಯಕ್ಚುಲಿ ಆ ಮಗಳಿಗೆ ಹೆಸರು ಇಟ್ಟರು ಏನಂದರೆ ವಿಷ್ಣುಪ್ರಿಯ ಅಂತ. ವಿಷ್ಣುಪ್ರಿಯ ಅಂದರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಹೆಂಡತಿ ಹೆಸರಲ್ಲ, ಇವಳು ರಾಜ ಜಯಸಿಂಹನ ಮಗಳ ಹೆಸರು ವಿಷ್ಣುಪ್ರಿಯ ಅಂತ. ವಿಷ್ಣುಪ್ರಿಯ ಜನ್ಮತಃ ಭಕ್ತಳು. ಧೀರೆ 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 ಅವಳು ಬೆಳೀಲಿಕ್ಕತ್ತಿದ್ದಳು. ಶಾಸ್ತ್ರಾಧ್ಯಯನ ಮಾಡಲಿಕ್ಕತ್ತಿದ್ದು, ಆರಾಧನೆ, ಪ್ರತಿದಿನ ಪೂಜಾ ಪುನಸ್ಕಾರ, ಶಾಸ್ತ್ರಾಧ್ಯಯನ, ಪರಮಾತ್ಮನ ಬಗ್ಗೆ ಪ್ರೀತಿಯ ಒಲವು ನ್ಯಾಚುರಲ್ ಆಗಿತ್ತದು, ನೈಸರ್ಗಿಕವಾಗಿ ಬಂದಿತ್ತು. ಯಾಕಂದರೆ ಪರಮಾತ್ಮ ಕರುಣಿಸಿರುವ ವರ. ಅವಳು ಬಹಳ ಸುಂದರವಳಾಗಿದ್ದಳು, ಶಾಸ್ತ್ರ ಅಧ್ಯಯನ ಮಾಡ್ತಿದ್ಳು. ಒಂದು ದಿನ ಅವ್ರ ಅಮ್ಮನಿಗೆ, ಅಮ್ಮ ಅಂದರೆ ಈಗ ಚಂದ್ರಾವತಿಗೆ ಆರಾಮಿರಲಿಲ್ಲ, ಬಹಳ ದಿನದವರೆಗೂ ಆರಾಮಿಲ್ಲದಂಗೆ ಆಯಿತು. ಆವಾಗ ವಿಷ್ಣುಪ್ರಿಯ ಏನು ಮಾಡ್ತಾಳೆ, ಅಲ್ಟಿಮೇಟ್ ಪರಮಾತ್ಮನಲ್ಲಿ, ಜಗನ್ನಾಥನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಹೇ ಜಗನ್ನಾಥ, ನನ್ನ ಅಮ್ಮ ನಿನ್ನ ಭಕ್ತಳು, ದಯವಿಟ್ಟು ಅವಳನ್ನು ಆರಾಮ ಮಾಡು ಅಂತ ಪ್ರಾರ್ಥನೆ ಗೋಗರ್ಲಿಕ್ಕೆ ನೋಡ್ರಿ, ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತ ಈ ಶಬ್ದನ ಇವರು ಯಾರು ಪುರಂದರದಾಸರು ತಮ್ಮ ಭಜನದಲ್ಲಿ ಹೇಳ್ತಾರೆ. ನಮ್ಗೆ ಬರೀ ಸಂಕಟ ಬಂದಾಗ ವೆಂಕಟರಮಣ ಹತ್ರ ಹೋಗೋದಲ್ಲ, ಸಂಕಟ ಬರೋಕ್ಕಿಂತ ಮೊದಲೂ ಕೂಡ ನಾವು ವೆಂಕಟರಮಣನ ಹತ್ರ ಹೋಗ್ಬೇಕು. ಸುಖವೋ ದುಃಖವೋ ಹೇ ಪದ್ಮನಾಭ ನನ್ನ ಸಖನಾಗಿರುವಂಥ, ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಯಾವಾಗಲೂ ನನ್ನ ಸಖನಾಗಿರೋ ಅಂದ್ರೆ ನನ್ನ ಗೆಳೆಯ ಆಗಿರುವಂಥ. ನಾವೇನು ಮಾಡ್ತೇವೆ, ಸುಖದಲ್ಲಿ ಪರಮಾತ್ಮನ ನೋಡೋದಿಲ್ಲ. ಯಾವಾಗ ಕಷ್ಟ ಬರ್ತದೆ ಅವಾಗ ಹೇ ಪರಮಾತ್ಮ ನನಗ್ಯಾಕೆ ಕೊಟ್ಟೆವೋ ಈ ಕಷ್ಟನಂತ, ಕಷ್ಟನ ನನಗ್ಯಾಕೆ ಕೊಟ್ಟೆ ಅಂತ ನಾವು ಪರಮಾತ್ಮನನ್ನು ಕೇಳ್ತೇವೆ. ಕಷ್ಟ ಬಂದಾಗ ಮಾತ್ರ ಕೇಳ್ತೇವೆ, ಸುಖ ಬಂದಾಗ ನಾವು ಕೇಳೋದಿಲ್ಲ. ಸುಖ ಬಂದಾಗ ಅವ್ರು ಮರೆತು ಬಿಡ್ತೇವೆ. ಅವಾಗ ಏನಾಗ್ತದೆ, ಸುಖ ಬಂದ ಹೊತ್ನಾಗ ನಾನಾ ಭಗವಾನ್ ಅನ್ನುವಂಥ ಯೋಚನೆಗಳೊಳಗೆ ಬರ್ತೇವೆ. ನಾವೇ ಭಗವಾನ್, ನಾನೇ ದೇವರು ಅಂತ. ಪ್ರಭುಪಾದ ಅವರಿಗೆ ಒಬ್ಬರು ಲೆಕ್ಚರ್ ಕೊಡಬೇಕಾದ್ರೆ ಇದೇ ವಿಷಯದ ಬಗ್ಗೆ ಪ್ರಭುಪಾದ ಲೆಕ್ಚರ್ ಕೊಡ್ತಾ ಇದ್ರು. ಲೆಕ್ಚರ್ನಾಗ ನಾವೆಲ್ಲ ಭಗವಾನ್ರಲ್ಲ ಅಂತ ಅವೊಬ್ಬ ಎದ್ದು ಐ ಆಮ್ ದಿ ಗಾಡ್, ನಾನೇ ಗಾಡ್, ನಾನೇ ದೇವರು ಅನ್ನ. ಪ್ರಭುಪಾದ ಹೇಳಿ ಯು ಆರ್ ಸಿಂಪ್ಲಿ ಡಾಗ್ ಅಂದರು. ಅವ್ರು ನಗ್ತಾ ಕೆಳಗೆ ಕೂತ್ಕೊಂಡು ನಾವು ನೀವೊಬ್ಬ ನಾಯಿ ಅಂತ ಹೇಳಿದ್ರು ಅವರು. ನೀವು ಭಗವಾನ್ ಅಲ್ಲ, ನಾಯಿ ಅಂತ. ಎಸ್, ನಾವು ಗಾಡ್ ಅಲ್ಲ, ನಾವು ಡಾಗ್ ಅಂದ್ರೆ ಪರಮಾತ್ಮನ ಒಂದು ಅಂಶ. ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳ್ತಾರೆ, ತುಮಿತೋ ಠಾಕೂರ ಅಮಾರ್ ಕುಕ್ಕೂರ್, ನೀವು ನನ್ನ ಠಾಕೂರರದಿರಿ, ನೀನು ನನ್ನ ಸಾಹುಕಾರದಿ, ನಾನು ನಿನ್ನ ಮನೆಯ ಮುಂದಿರುವ ನಾಯಿ ಅಂತ. ಕುಕ್ಕೂರ ಅಂದ್ರೆ ನಾಯಿ. ಅಲ್ಲೇ ಆ ದೊಡ್ಡ ಭಾವದಲ್ಲಿ ಅವರು ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ. ಅವರು ವಿಶಾಲ ಮನೋಭಾವ, ಅವರ ನಮ್ರತೆಯನ್ನು ಅವರು ತೋರಿಸ್ತಾ ಇದ್ದಾರೆ. ನಾವೆಲ್ಲ ಏನು ಮಾಡ್ಲಿಕ್ಕತ್ತೀವಿ, ನಾವು ಆ ನಮ್ರತೆಯಲ್ಲಿ ನಾವಿಲ್ಲ. ನಾವೇನು ಮಾಡ್ಲಿಕ್ಕತ್ತೀವಿ, ಬಾಸ್ ಮೆಂಟಾಲಿಟಿ ಹೇಳಿ ಹೋಗಿದ್ದೀವಿ, ಬ್ಲಾಸ್ ಮೆಂಟಾಲಿಟಿ ಒಳಗಿಲ್ಲ. ಹಿಂಗ ಆ ವಿಷ್ಣುಪ್ರಿಯ ಪ್ರಾರ್ಥನೆ ಮಾಡ್ತಾಳೆ ಜಗನ್ನಾಥನಲ್ಲಿ. ಮಾಡಿದಾಗ ಅವರ ಅರಮನೆಯ ಮುಂದಗಡೆ ಒಬ್ಬ ಸನ್ಯಾಸಿ ಬರ್ತಾರೆ. ಸನ್ಯಾಸಿ ಎಲ್ಲಿಂದ ಬರ್ತಾ ಇದ್ದಾನೆ, ಅವು ಜಗನ್ನಾಥಪುರಿಯಿಂದ ಬಂದಿದ್ದಾನಂತೆ. ಅದು ಸೇವಕರು ಬಂದು ಅವ್ರಿಗೆ ಹೇಳಿದರು, ಅವ್ರನ್ನ ದಯವಿಟ್ಟು ಒಳಗೆ ಕರ್ಕೊಂಬನ್ನಿ ಅಂತ. ಆವಾಗ ಸನ್ಯಾಸಿ ಒಳಗೆ ಬಂದರು. ಅವರಿಗೆ ನಮಸ್ಕಾರ ಮಾಡಿ ಅತಿಥಿ ಸತ್ಕಾರ ಮಾಡಿದರು. ಅವರು ಕುಂತ್ಕೊಳ್ಳಲಿಕ್ಕೆ, ಅವ್ರು ಕುಡಿಲಿಕ್ಕೆ. ಈ ಅತಿಥಿ ಸತ್ಕಾರ ಅನ್ನೋದು ಪ್ರಭುಪಾದವ್ರು ಬಹಳ ಚಂದ ವಿವರಣೆ ಕೊಡ್ತಾರೆ ಇದರಲ್ಲಿ. ಅವರ ಗ್ರಂಥಗಳಲ್ಲಿ ಅತಿಥಿ ಸತ್ಕಾರ ಅನ್ನೋದು ಬಹಳ ಮುಖ್ಯ ಅಂತ.
ಅತಿಥಿ ಸತ್ಕಾರ ಸಲುವಾಗಿನ ಅನೇಕ ಮೀಸಲುಗಳಾಗಿ ಇಟ್ಟಿರ್ತಾರೆ. ಕೆಲವೊಂದು ಮನೆಯೊಳಗೆ ಏನು ಮಾಡ್ತಾರೆ, ಅತಿಥಿ ಸತ್ಕಾರ ಸಲುವಾಗಿ ಕೆಲವೊಂದಿಷ್ಟು ಆಹಾರ ವಸ್ತುಗಳದಾವಲ್ಲ, ಯಾವಾಗಾದರೂ ಅತಿಥಿಗಳಿಗೆ ಬಂದರೆ ಬೇಕಾಗ್ತದೆ ಈ ವಸ್ತು. ಈ ಚಾಪೆ ಅತಿಥಿಗಳಿಗಾಗಿ ಇರ್ತದೆ, ಗೆಸ್ಟಿಗೆ ಬಂದಾಗ ಈ ರೂಮು ಗೆಸ್ಟ್ ರೂಮ್ ಆಗಿರ್ತದೆ ಇರಲಿ ಅಂತ. ಸ್ಪೆಷಲಿ ಅತಿಥಿಗೋಸ್ಕರನ ಅದನ್ನು ಮೀಸಲಾಗಿಟ್ಟಿರ್ತಾರೆ. ಪ್ರಭುಪಾದರು ಹೇಳ್ತಾರೆ, ಏನೂ ಇಲ್ಲಪ್ಪ ಅಂದರೂ ಕೂಡ ಅತಿಥಿ ಬಂದವರಿಗೆ 4 ಒಳ್ಳೆ ಹಿತನುಡಿಗಳನ್ನು ಹೇಳಬೇಕು. ಬಂದವರಿಗೆ ನಿಮ್ಮ ಮನೆಯೊಳಗೆ ಕುತ್ಕೊಳ್ಳಿಕ್ಕೆ ಒಂದು ಚಾಪೆ, ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರು ಕೊಡಬೇಕು. ನಿಮ್ಮ ಮನೆಯೊಳಗೆ ಚಾಪೆ ಇಲ್ಲ ಅಂದರೂ ಕೂಡ ಕುತ್ಕೊಳ್ಳುವಂಥ ಸ್ಥಳಕ್ಕೆ ಅವ್ರು ಕ್ಲೀನ್ ಮಾಡಿ ಕುಂದ್ರಲಿಕ್ಕೆ ಹೇಳಬೇಕು. 4 ಒಳ್ಳೆ ಹಿತನುಡಿಗಳನ್ನ ಹೇಳ. ಬಂದಿದ್ದು ದೂರದಿಂದ ಬಂದಿದ್ರಿ, ಆರಾಮಿದ್ದೀರಾ, ನಿಮ್ಮ ದೂರದಿಂದ ಬಂದಿರೋ ದಣದಿರಬೇಕು, ಒಂದು ಸ್ವಲ್ಪ ನೀರು ಕುಡೀರಿ, ಕುತ್ಕೊಳ್ರಿ. ಈವನ್ ನಿಮ್ಮ ಮನೆಗೆ ಶತ್ರು ಬಂದರೂ ಕೂಡ ಆ ಶತ್ರುವನ್ನು ಕೂಡ ಅದೇ ರೀತಿ ಟ್ರೀಟ್ ಮಾಡಬೇಕಂತ. ಅತಿಥಿ ದೇವೋ ಭವ, ದೇವೋಭವ. ಅವ್ರ ಅತಿಥಿ ಬಂದವರು ದೇವತೆಗಳ ಸಮಾನದೊಳಗೆ ನಾವು ಟ್ರೀಟ್ ಮಾಡಬೇಕಾಗ್ತದೆ. ಯಾವಾಗ ಅದನ್ನು ಟ್ರೀಟ್ ಮಾಡ್ತೇವೆ, ಅತಿಥಿ ದೇವೋ ಭವ, ಆ ಅತಿಥಿಯ ರೂಪದಲ್ಲಿ ಭಗವಾನು ಕೂಡ ಬಂದಿರ್ಬೋದು ನಿಮ್ಮ ಮನೆಗೆ. ಆದ್ದರಿಂದ ಯಾವ ವ್ಯಕ್ತಿ ಅತಿಥಿಯಾಗಿ ಬಂದಿರ್ತಾರ ಆ ವ್ಯಕ್ತಿಯನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅನ್ನೋಂಥದ್ದು ಪ್ರಭುಪಾದವರು ಹೇಳ್ತಾರೆ. ಈ 4 ಹಿತನುಡಿಗಳು ಹೇಳಲಿಕ್ಕೆ ಏನು ಖರ್ಚಾಗೋದಿಲ್ಲ. ಒಂದು ಚಾಪೆ ಹಾಸ್ಲಿಕ್ಕೆ ಏನು ಖರ್ಚಿಲ್ಲ, ಒಂದು ಗ್ಲಾಸ್ ನೀರು ಕೊಡ್ಲಿಕ್ಕೂ ಏನು ಖರ್ಚಿಲ್ಲ. ಅಥವಾ ನಿಮ್ಮ ಮನೆಯೊಳಗೆ ನಿತ್ಯ ನೀವು ಉಪಯೋಗ ಮಾಡುವಂಥ ಆಹಾರಗಳನ್ನು ಅವರಿಗೆ ಕೊಡುವುದರಲ್ಲಿ ಏನು ಖರ್ಚು ಆಗ್ತದೆ. ಆದ್ದರಿಂದ ಅತಿಥಿ ಸತ್ಕಾರ ಅನ್ನೋದು ಬಹಳ ಮುಖ್ಯ ಅಂತ ಪ್ರಭುಪಾದವರು ತಮ್ಮ ಗ್ರಂಥದಲ್ಲಿ ಬಹಳ ಇದನ್ನು ಚಂದ ಉಲ್ಲೇಖ ಮಾಡ್ತಾರೆ. ಆವಾಗ ವಿಷ್ಣುಪ್ರಿಯ ಮತ್ತು ಅವರ ಅರಮನೆಯಲ್ಲಿ ಅತಿಥಿಗಳಿಗೆ ಒಳ್ಳೆಯ ಸತ್ಕಾರ ಕೊಡ್ತಾರೆ. ಕೊಟ್ಟು ಅವ್ರು ಹೇಳ್ತಾರೆ, ನನ್ನ ಅಮ್ಮನಿಗೆ ಆರಾಮಿಲ್ಲ, ಹೀಗಿದೆ ಅಂತ. ಅದಕ್ಕೆ ನಾನು ಜಗನ್ನಾಥಪುರಿಯಿಂದ ಬಂದಿದ್ದೀನಿ, ಅಲ್ಲಿಂದ ಪ್ರಸಾದ ಬಂದಿದ್ದೀನಿ, ಈ ಪ್ರಸಾದ ತಿನ್ನಿಸಿ ಆರಾಮಾಗ್ತದೆ. ಆ ಪ್ರಸಾದ ತಿಂತಾರೆ, ಅವ್ರಿಗೆ ಆರಾಮಾಗ್ತದೆ, ರಾಣಿ ಆರಾಮಾಗ್ತಾಳೆ. ಆಮೇಲೆ ಅವ್ರು ಸನ್ಯಾಸಿ ಹೋಗ್ತಾರೆ. ಸನ್ಯಾಸಿ ಆ ನಂತರ ಇದೇ ಟೈಮ್ನೊಳಗೆ ಜಗನ್ನಾಥಪುರಿಯಿಂದ ಮತ್ತೊಬ್ಬ ಪಂಡ ಬಂದಿರ್ತಾನೆ. ಪಂಡ ಅಂದರೆ ಅಲ್ಲಿರುವಂಥ ಪೂಜಾರಿಗಳು. ಪಂಡ ಬಂದಿರ್ತಾನೆ. ಅವು ಜಗನ್ನಾಥಪುರಿಯಿಂದ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೂ ಸತ್ಕಾರ ಮಾಡ್ತಾರೆ. ಅವರು ಜಗನ್ನಾಥಪುರಿಯಿಂದ ಬಂದಿದ್ದಾರೆ ಅಂತ ಹೇಳಿ ಅವರಿಗೆ ಒಳ್ಳೆ ರೀತಿ ನಾನು ಸತ್ಕಾರ ಮಾಡ್ಬೇಕಂತ ವಿಷ್ಣುಪ್ರಿಯ ಏನು ಮಾಡ್ತಾಳೆ, ರಾಣಿ ಅವ್ರಿಗೆ ಸತ್ಕಾರ ಮಾಡ್ತಾ ಇದ್ದಾಳೆ. ಈ ಮಗಳು ಕೂಡ ಏನು ಮಾಡ್ತಾಳೆ, ನಾನು ಕೂಡ ಸತ್ಕಾರ ಮಾಡಬೇಕು. ಒಳ್ಳೆ ಒಳ್ಳೆಯ ವ್ಯಾಲ್ಯೂಬಲ್ ಆಗಿರುವಂಥ ವಸ್ತುಗಳನ್ನು ಪಂಡನಿಗೆ ಕೊಡ್ತಾರೆ, ಉಪಹಾರವಾಗಿ ಕೊಡ್ತಾರೆ. ಪಂಡ ಏನು ಮಾಡ್ತಾನೆ, ಜಗನ್ನಾಥಪುರಿಯಿಂದ ತಂದಿರುವಂಥ ಪ್ರಸಾದ, ತುಳಸಿ ದಳ, ಹೂಗಳನ್ನು, ಜಗನ್ನಾಥನ ಹೂಗಳನ್ನು ಅವರಿಗೆಲ್ಲ ಕೊಡ್ತಾರೆ. ಕೊಡಬೇಕಾದ್ರೆ ವಿಷ್ಣುಪ್ರಿಯ ಹೇಳ್ತಾಳೆ, ಇದು ನಿನಗೆ ಉಪಹಾರ, ಇದು ಜಗನ್ನಾಥನಿಗೆ ಉಪಹಾರ. ಒಂದು ಸಣ್ಣ ಬಾಕ್ಸ್ನೊಳಗೆ ಒಂದು ಸಣ್ಣ ತುಂಡು ಕಾಗದ, ಅದರೊಳಗೆ ಬರೆದಿರುವಂಥ ಕಾಗದಗಳನ್ನು ಹಾಕಿ ಅದನ್ನು ಕೊಡ್ತಾರೆ. ಇದನ್ನು ಅವ್ರಿಗೆ ಕೊಡುವಂಥ ಇವ ಪಂಡ ಎಲ್ಲದನ್ನು ತೊಗೊಳ್ತಾನೆ. ಅವ್ರು ಸತ್ಕಾರ ಸ್ವೀಕಾರ ಮಾಡ್ತಾನೆ, ಹೊರಟು ಹೋಗ್ತಾನೆ. ಜಗನ್ನಾಥಪುರಿಗೆ ಬಂದಿರ್ತಾನೆ. ಜಗನ್ನಾಥಪುರಿ ಊರನ್ನು ಎಂಟ್ರಿ ಮಾಡೋಕ್ಕಿಂತ ಮೊದಲು ಇದ್ರೊಳಗೆ ಏನಿರ್ಬೋದು, ಜಗನ್ನಾಥನಿಗೆ ಕೊಟ್ಟಿದ್ದಾರೆ ಅಂತಂದು ನಾನು ತೆಗೆದು ನೋಡ್ತಾನೆ. ಅದ್ರೊಳಗೆ ಸಣ್ಣ ತುಂಡು ಕಾಗದ ಇರ್ತೈತೆ. ಇದ್ರೊಳಗೆ ಇನ್ನು ಜಗನ್ನಾಥಿಗೆ ಈ ರೀತಿ ಕಾಗದ ಕೊಡೋದ, ಏನು ಮೂರ್ಖರದ ಅಂತ ಹೇಳ್ಬಿಟ್ಟು ಅದನ್ನು ಹೋಗ್ಬಿಡ್ತಾನೆ. ಹೋಗ್ತಾನೆ, ಜಗನ್ನಾಥಪುರಿ ಒಳಗೆ ಹೋಗ್ತಾನೆ. ಆಮೇಲೆ ಭಾಳ ದೂರದಿಂದ ನಡೆದು ಬಂದಿರ್ತಾನೆ, ಟಯರ್ಡ್ ಆಗಿರ್ತೈತಿ, ಮಲಗಿರ್ಬೇಕಾದ್ರೆ ಜಗನ್ನಾಥ ಕನಸಿನಾಗ ಬರ್ತಾನೆ. ಏ ಪಂಡ, ನಿನಗೆ ಕೊಟ್ಟಿರುವಂಥ ಉಪಹಾರಗಳನ್ನು ನೀ ಸ್ವೀಕಾರ ಮಾಡಿದೆ, ನನಗೆ ಕೊಟ್ಟಿರುವಂಥ ಉಪಹಾರ ನನಗೆ ತಲುಪಿಸ್ತಾನೆ, ನೀನು ಒಗೆದು ಬರ್ತೀಯ ಅಂತ ಜೋರಾಗಿ ಗದರಿಸ್ತಾ ಇದ್ದಾರೆ ಜಗನ್ನಾಥ. ಯಾರಿಗೆ? ಪಂಡಾಗ. ನೋಡು, ಅವಳು ಕೊಟ್ಟಿರುವಂಥ ಕಾಗದನ ನಾನು ಲಾಕೆಟ್ನಾಗ ಹಾಕಿ ನಾನು ಕೊರಳ ಒಳಗೆ ಹಾಕೊಂಡಿದ್ದೀನಿ. ಇದ್ರಾಗ ಏನು ಬರ್ದಿದೆ ಗೊತ್ತಾ ನಿನಗೆ ಅಂತ? ಏನು ಬರ್ದಿದೆ ಅಂತ? ಏನು ಬರ್ದಿದೆ ಅಂತಂತಂದ್ರೆ, ರತ್ನಾಕರಸ್ಥಂ ಗ್ರಹಂ ಗೃಹಣೀ ಚ ಲಕ್ಷ್ಮೀ ಕಿಂ ದೇಹಂ ಪುರುಷೋತ್ತಮ. ರತ್ನಾಕರಸ್ಥಂ ಗೃಹಂ ಗೃಹಣೀ ಚ ಲಕ್ಷ್ಮೀ ಕಿಂ ದೇಹ ಪುರುಷೋತ್ತಮ. ಯಾರು? ವಿಷ್ಣುಪ್ರಿಯ ಬರೆದಿರುವಂಥ ಆ ಶ್ಲೋಕನ ಜಗನ್ನಾಥ್ ಓದಿ ಹೇಳಲಿಕ್ಕತ್ತಿದ್ದಾರೆ. ರತ್ನಾಕರಸ್ಥ ಗೃಹಣಿಂ. ರತ್ನಾಕರ ಅಂದ್ರೆ ಯಾರು? ರತ್ನ ಎಲ್ಲಿ ಸಿಗ್ತಾವ? ರತ್ನ ಎಲ್ಲಿ ಸಿಗ್ತಾವ ಅಂದ್ರೆ ಸಮುದ್ರದಲ್ಲಿ ಸಿಗ್ತಾವ. ಆ ರತ್ನಾಕರಸ್ಥ ಅಂದ್ರೆ ಸಾಗರಕ್ಕೆ, ಅಂದ್ರೆ ಸಮುದ್ರ ದೇವನಿಂದ ಹುಟ್ಟಿದವಳು ಯಾರಪ್ಪ ಅಂದ್ರೆ ಲಕ್ಷ್ಮೀದೇವಿ.
ಸಾಗರ ಪುತ್ರಿ ಅಥವಾ ಸಮುದ್ರದ ಪುತ್ರಿ ಲಕ್ಷ್ಮಿ. ಗ್ರಹಂ ಗ್ರಹಣೀಚ ಲಕ್ಷ್ಮಿ, ಯಾರ ಗ್ರಹದ ಗ್ರಹಣೀಚ ಲಕ್ಷ್ಮಿ, ಜಗನ್ನಾಥನ ಗ್ರಹದ ಗ್ರಹಣಿ. ಜಗನ್ನಾಥನ ಮನೆಯ ಗ್ರಹಣಿ ಯಾರಪ್ಪ? ಲಕ್ಷ್ಮಿ ಅದ. ಕಿಂ ದೇಹ ಪುರುಷೋತ್ತಮ, ಪುರುಷೋತ್ತಮ ಯಾರು? ಜಗನ್ನಾಥ. ಇಲ್ಲ ಜಗನ್ನಾಥ ಅನ್ನೋಂತ ಹೇಳುವಂಥ ಶಬ್ದನ ಅವರು ಏನಂದ್ರೆ ಪುರುಷೋತ್ತಮ ಅಂತ ಹೇಳಿದ್ದಾರೆ. ಪುರುಷೋತ್ತಮನ ಗ್ರಹದ ಗ್ರಹಣಿ ಯಾರು? ಲಕ್ಷ್ಮಿ ಅದಳ. ಅಂಥವಳಿಗೆ ನಾವು ಏನು ಕೊಡ್ಲಿಕ್ಕೆ ಆಗ್ತದೆ? ಏನನ್ನು ಕೊಟ್ಟರೆ ಕಮ್ಮಿ ಆಗ್ತದೆ? ಸಂಪತ್ತಿನ ಒಡತಿ, ಧನಶ್ರೀ ಅಥವಾ ಸಂಪತ್ತಿನ ಶ್ರೀ ಅಂದ್ರೆ ಲಕ್ಷ್ಮಿ. ಆ ಮನೆಯೊಳಗಿದ್ದಾಳೆ, ಅವಳಿಗೆ ನಾವು ಆ ಮನೆಗೆ ನಾವು ಏನನ್ನ ದೇಣಿಗೆಯಾಗಿ ಕೊಡ್ಬೋದು? ಅದಕ್ಕೆ ನಾವು ಏನು ಕೊಡ್ಲಿಕ್ಕೆ ಈ ಜಗತ್ತಿನೊಳಗೆ ಎಲ್ಲ ಸಂಪತ್ತಿನ ಒಡತಿ ಅವಳೇ ಇರ್ಬೇಕಾದ್ರೆ ಅವಳಿಗೆ ನಾವು ಏನು ಕೊಡ್ಲಿಕ್ಕೆ ಆಗ್ತತಿ? ಏನು ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನಾನು ಈ ಕಾಗದವನ್ನ ಕಳಿಸ್ತಾ ಇದ್ದೇನೆ, ಈ ಕಾಗದ ಬರೆದು ಕಳಿಸ್ತಾ ಇದ್ದಾನೆ. ಅವ್ರು ಮುಂದೆ ಹೇಳ್ತಾಳೆ, ಮುಂದೆ ಜಗನ್ನಾಥ ಹೇಳ್ತಾ ಇದ್ದಾನೆ. ಈಗ ಯಾರೋ ಲಕ್ಷ್ಮೀ ವಿಷ್ಣು ಪ್ರಿಯ ಹೇಳಿರುವಂತ ಶಬ್ದಗಳನ್ನು ಏನು ಕಳಿಸಿದಾಳೆ ಗೊತ್ತಾ ನಿನಗೆ? ನನಗೇನು ಕಳಿಸಿದಾಳೆ ಗೊತ್ತೇನೋ ನಿನಗೆ ಅಂತ ಜಗನ್ನಾಥ್ ಗದರಿಸ್ತಾ ಇದ್ದಾನೆ. ಇವನ್ ನಿದ್ದಿ ಒಳಗೆಲ್ಲ ಬೆವತ್ ಬಿಟ್ಟಿದ್ದಾನೆ. ಯಾರೋ ಪಂಡ ಬೆವರು ಬಂದ್ಬಿಟ್ಟಿದೆ, ಮೈಯೆಲ್ಲ ಇದಾಗ್ಲಿರ್ತದೆ. ಜಗನ್ನಾಥ್ ಗದರಿಸ್ತಾ ಇದ್ದಾರೆ. ಜಗತ್ತಿನ ನಾಥ ಅವ್ರು ಹೇಳಿದ್ದಾರೆ ಅಂದ್ರೆ ಹೆಂಗಾಗಿರ್ಬೋದು? ನಮಗೆ ಕೆಲವೊಂದು ಕನಸು ಬಿದ್ದಾಗ ಭಯಭೀತ ಕನಸುಗಳು, ಯಾವ್ದೋ ರಾಕ್ಷಸ ಬಂದಿರ್ತಾರೆ, ಏನೋ ದೆವ್ವ ಭೂತ ಏನೋ ಬಂದಂಗಿಲ್ಲ, ಹೆದರಿಕೊಂಡು ಗಡಗಡ ಅಂತ ನಡಿಗೆ ಮತ್ತವ್ರು ಬಂದು ಸಮಾಧಾನ ಮಾಡೋ ಮಟ್ಟನು, ನೀರು ಕುಡಿಯೋ ಮಟ್ಟನು ನಮಗೆ ಭಯ ಕಾಡ್ತಾ ಇರ್ತದೆ ಅಲ್ವಾ? ಸ್ವತಃ ಜಗನ್ನಾಥ್ ಬಂದಿದ್ದಾರೆ, ಜಗನ್ನಾಥ್ ಗದರಿಸ್ತಾ ಇದ್ದಾರೆ ಅಂದ್ರೆ ಹೆಂಗಾಗ್ಬೋದು? ಏನು ಬರೆದಿದ್ದಾಳೆ ಅನ್ನೋ ಗೊತ್ತಾ ನಿನಗೆ? ಕೇಳೋ, ಏನು ಬರೆದಿದ್ದಾಳೆ? ವಿಷ್ಣುಪ್ರಿಯ ಹೇಳ್ತಾಳೆ ಏನಂತ ಬರೆದಿದ್ದಾಳೆ ಅಂದ್ರೆ, ಅಲ್ಲ ಜಗನ್ನಾಥ ಅಂದ್ರೆ ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ, ನೀನು ವೃಂದಾವನದಿಂದ ಮಥುರಾಕ್ಕೆ ಹೋದೆ, ಮಥುರಾದಿಂದ ನೀನು ದ್ವಾರಕಕ್ಕೆ ಹೋದೆ. ಯಾವಾಗ ನೀನು ವೃಂದಾವನ ಬಿಟ್ಟು ಮಥುರಾಕ್ಕೆ ಹೋಗ್ತಿ, ಅವಾಗ ನಿನ್ನ ಮನಸ್ಸನ್ನು ಈ ವೃಂದಾವನದಲ್ಲೇ ಬಿಟ್ಟೋದೆ. ನಿನ್ನ ಮನಸ್ಸು ಅಥವಾ ನಿನ್ನ ಹೃದಯವನ್ನ ವೃಂದಾವನದಲ್ಲಿ ಬಿಟ್ಟು ಹೋದೆ. ಮಥುರಾದಿಂದ ನೀನು ದ್ವಾರಕಕ್ಕೆ ಹೋದೆ. ದ್ವಾರಕಾದಲ್ಲಿ ಹೃದಯವಿಲ್ಲದ ಭಗವಾನ್ ಅಂತ, ಹೃದಯವಿಲ್ಲ ಅಂತಂದ್ರೆ ಅವನ ಮನಸ್ಸು ಪೂರ ಇಲ್ಲೇ ಇದೆ. ಎಲ್ಲಿದೆ? ವೃಂದಾವನದೊಳಗೆ. ಆ ಮನಸ್ಸನ್ನ ನಾನು ನಿನಗೆ ಕಳಿಸ್ಕೊಡ್ಲಿಕ್ಕೆ, ಆ ಹೃದಯವನ್ನ ನಿನಗೆ ನಾನು ಕಳಿಸ್ತಾ ಇದ್ದೀನಿ ಹೇ ಜಗನ್ನಾಥ್ ಅಂತ ಹೇಳ್ತಾರೆ. ಏನು ಅದ್ಭುತ ವಾಕ್ಯ ಅಲ್ವಾ? ನಾವು ಏನಾದರೂ ವರ ಕೇಳ್ಬೇಕಂದ್ರೆ ನಾವೇನು ಕೇಳ್ತೇವೆ? ಕೇಳ್ತೀವಿ ಅಂದ್ರೆ ನೌಕರಿ ಕೊಡು, ಚೌಕರಿ ಕೊಡು, ಮನೆ ಕೊಡು, ಗಾಡಿ ಕೊಡು, ಗೋಡ ಕೊಡು ಅಂತ ಏನೇನೋ ಕೇಳ್ತೇವೆ. ನಾವು ಪ್ರಾರ್ಥನೆ ಮಾಡಿದ್ರೆ ಈ ರೀತಿ ಪ್ರಾರ್ಥನೆ ಮಾಡಬಾರ್ದು. ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬಾರ್ದು? ನನಗೆ ಅದನ್ನು ಕೊಡು, ಇದನ್ನು ಕೊಡು ಅಂತ ಯಾವುದನ್ನು ಕೇಳಬಾರ್ದು. ಭಗವಾನ್ ನಿನ್ನ ಭಕ್ತಿ ಕೊಡು ಅಂತ. ಅವಳೇನು ಹೇಳಾಗಿದ್ದಾಳ? ವಿಷ್ಣುಪ್ರಿಯ ಏನು ಹೇಳಾಗಿದ್ದಾಳ? ನಿನ್ನ ಮನಸ್ಸು ಇಲ್ಲಿ ಬಿಟ್ಟು ಹೋಗಿದೆ, ಆ ಮನಸ್ಸನ್ನು ನಾವು ಕೊಡ್ತಾ ಇದ್ದೆ ನಿಮಗೆ ಅಂತ ಕೊಡ್ಗಳಿಸ್ತಾ ಇದ್ದೆ. ಅಂದ್ರೆ ಎಷ್ಟೊಂದು ಉಚ್ಚ ಒಂದು ಭಾವನೆ. ನಮ್ಮ ಭಾವನೆಗಳು ಎಷ್ಟು ನಿಕೃಷ್ಟವಾಗಿರ್ತಾವೆ ಅಂದ್ರೆ, ಇಲ್ಲಿನ ವಸ್ತುಗಳ ಬಗ್ಗೆ, ವಸ್ತುಗಳನ್ನು ನಾವು ಬೇಕು 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 ಅನ್ನೋದ್ರ ಬಗ್ಗೆ ನಮ್ಮ ಪ್ರಾರ್ಥನೆಗಳಿರ್ತವೆ. ಪ್ರಾರ್ಥನೆ ಅಂದ್ರೆ ಅದೇನಾಗಿರ್ಬೇಕು? ಉಚ್ಚವಾಗಿರ್ಬೇಕು. ಉಚ್ಚ ಅಂದ್ರೆ ಬಹಳ ಉನ್ನತವಾಗಿರ್ಬೇಕಂತ. ಹಿಂಗ ವಿಷ್ಣುಪ್ರಿಯ ಜಗನ್ನಾಥನಿಗೆ ಪತ್ರ ಬರೆದಿದ್ದಾರೆ. ಆ ರೀತಿ ಪತ್ರ ನಾವು ಬರೀಬೇಕು. ಯಾವಾಗ ಜಗನ್ನಾಥ ನೋಡ್ರಿ, ಈ ಜಗತ್ತಿಗೆ ನಾಥ ಜಗನ್ನಾಥ ಈ ಜಗತ್ತಿಗೆ ಬರಕ್ಕನೂ ಒಂದು ಕಾರಣ ಅದ. ಜಗತ್ತಿನೊಳಗ ಬ್ರಹ್ಮನ ಒಂದು ಅವಧಿ ಏನಿರ್ತದೆ, ಅವಧಿಯೊಳಗ ಅದಕ್ಕಿಂತ ಮೊದಲು ಅವ್ರು ಏನಾಗಿದ್ರು? ನೀಲಮಾಧವರಾಗಿದ್ರು. ನಂತರ ಅವ್ರು ಏನಾದ್ರು? ಜಗನ್ನಾಥ ಆದರು. ನೀಲಮಾಧವರು ಅಪ್ರಕಟ ಆದರು. ಅಲ್ಲಿಂದ ಜಗನ್ನಾಥ ಯಾವಾಗ ರಾಜ ಇಂದ್ರಧುಮ್ನ ತನ್ನ ರಾಜಪುರೋಹಿತ ವಿದ್ಯಾಪತಿ ಕಳಿಸ್ತಾರ, ವಿದ್ಯಾಪತಿ ಹೋಗ್ತಾರ. ಹಿಂದಿನ ಕ್ಲಾಸ್ನಾಗ ನಾವು ಇದ್ರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಹೇಳಿದ್ವಿ.
ವಿಶ್ವವಸು ಅನ್ನುವಂಥ ಶಬರ ಅವರೇನತಿ ವಿಶ್ವವಸು ಪೂಜಾ ಮಾಡ್ತಿರ್ತಾರೆ ನೀಲಮಹವನ್ನು. ಈಗಿನ ಒಡಿಸ್ಸಾದ ಈಗಿರುವಂಥ ಜಗನ್ನಾಥಪುರಿ ಜಲದಲ್ಲಿ ಪೂಜಾ ಮಾಡ್ತಾ ಇರಬೇಕಾದ್ರೆ ಶಬರ ಅಂದ್ರೆ ಈಗ ಟ್ರೈಬ್ ಕ್ಯಾಸ್ಟ್ನವರು, ಗಿರಿಜನರು ಅಥವಾ ಗುಡ್ಗಾಡಿನೊಳಗಿರುವಂಥವ್ರು, ವನವಾಸಿಗಳು, ವನಚಾರಿಗಳು, ಅವ್ರೇನತಿ ದಿನಂಪ್ರತಿ ವಿಶ್ವವಸು ಏನು ಮಾಡ್ತಿರ್ತಾನೆ, ದಿನ ಪೂರ್ತಿ ಮಲಗಿರ್ತಾನೆ. ಸಾಯಂಕಾಲ ಆದ ಕೂಡಲೇ ಹೇಳ್ತಾನೆ, ಎದ್ದು ಸ್ನಾನಾದಿಗಳನ್ನು ಮಾಡ್ಕೊಂಡು ಅವಳಿಗೆ ಒಬ್ಬಳು ಮಗಳು ಇರ್ತಾಳೆ. ಆ ಮಗಳು ಲಲಿತ ಅಂತ ಅವಳ ಹೆಸರು. ಅವಳು ಏನು ಮಾಡ್ತಾಳೆ, ಅಪ್ಪನ ಸಲುವಾಗಿ ಆ ವನದೊಳಗಿರುವಂಥ ಹೂಗಳನ್ನು, ಅಗದಿ ಸುಗಂಧಿತ ಹೂಗಳನ್ನು ಬಿಡಿಸ್ಕೊಂಡು ತಂಬರ್ತಾಳೆ. ಹೂಗಳು, ಹಣ್ಣು, ಪೂಜೆ ಮಾಡಲಿಕ್ಕೆ ಬೇಕಾಗಿರುವಂಥ ಪೂಜಾ ಪಾತ್ರೆಗಳು, ಆರತಿ ಪ್ಲೇಟು ಅವೆಲ್ಲ ರೆಡಿ ಮಾಡಿ ಇಡ್ತಾರೆ. ಇವ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಪೂಜಾ ಪಾತ್ರೆಗಳು, ಹೂಗಳು, ಹಣ್ಣುಗಳನ್ನು ತೊಗೊಂಡು ಹೋಗ್ತದೆ. ಅಪ್ಪ ನಾವೊಂದು ಪ್ರಶ್ನೆ ಕೇಳಮ್ಮ, ನೀವೆಲ್ಲ ಈ ಹೂಗಳು, ಹಣ್ಣು, ಪೂಜಾ ಪಾತ್ರೆ ಇದನ್ನು ತೊಗೊಂಡು ಎಲ್ಲಿ ಹೋಗ್ತೀಯ ಅಂತ. ಇದನ್ನೆಲ್ಲ ಕೇಳೋಂಗಿಲ್ಲ, ಇನ್ನೇನು ಕೇಳಿದ್ರೆ ನಿನಗೆ ಕೊಟ್ಟಾಕ್ಬಿಡ್ತೇನೆ ಅಂತ, 2 ಕೊಟ್ಟು ಬಿಡ್ತೇನೆ ಅಂತ, ಒಂದು ಕಪಾಳಕ್ಕೆ ಪೆಟ್ಟ ಕೊಟ್ಟು ಸುಮ್ಮನಾಗಿರ್ತಾನೆ ನಾವು. ಲಲಿತನ ಯಾವಾಗ ವಿದ್ಯಾಪತಿ ಬಂದಿರ್ತಾನೆ, ವಿದ್ಯಾಪತಿ ಬಂದು ಆ ವಿಶ್ವವಸಿನ ಮನೆಯೊಳಗಿರ್ಲಿಕ್ಕತ್ತಿದ. ಕ್ರಮೇಣ ಲಲಿತನ ಜೊತೆಗೆ ಪ್ರೇಮ ಸಲುಗೆ ಶುರು ಆಯಿತು. ಆಮೇಲೆ ಅವರಿಬ್ಬರು ಮದುವೆ ಆಗ್ತದೆ. ಮದುವೆ ಆದಮೇಲೆ ಈ ಪ್ರಶ್ನೆ ಕೇಳ್ತಾನೆ, ಲಲಿತ, ಯಾರೋ ವಿದ್ಯಾಪತಿ ಕೇಳ್ತಾನೆ, ಲಲಿತ ನಿನ್ನಪ್ಪ ದಿನಂಪ್ರತಿ ದಿನಪೂರ್ತಿ ಮಲಗಿರ್ತಾರೆ, ರಾತ್ರಿ ಸಾಯಂಕಾಲ ಆಗ್ತಾನೆ ಸ್ನಾನಾದಿ ಮಾಡಿ ಪೂಜಾ ಪಾತ್ರೆಗಳು, ಹೂಗಳು ಇವನ್ನೆಲ್ಲ ತೊಗೊಂಡು ಹೋಗ್ತಾನೆ, ಎಲ್ಲಿ ಹೋಗ್ತಾನೆ ಅಂತ. ಇದನ್ನು ಕೇಳಬೇಡ, ಇದು ರಹಸ್ಯ, ಇದು ನನಗೆ ಗೊತ್ತಿಲ್ಲ. ಇದು ಒಂದು ಟೈಮ್ ನಾನು ಅಪ್ಪನಿಗೆ ಕೇಳಲಿಕ್ಕೆ ಹೋದ್ರೆ ನನಗೆ ಪೆಟ್ಟು ಕೊಟ್ಟು ನಾ ಕೊಟ್ಟಿದ್ದಾನೆ. ಅವತ್ತಿನಿಂದಾದರೂ ನಾನು ಕೇಳ್ತಾ ಇಲ್ಲ ಅಂತ. ಯಾವಾಗ ವಿದ್ಯಾಪತಿ ಇದು ಗೊತ್ತಾಗ್ತದೆ ವಿದ್ಯಾಪತಿಗೆ, ಓಹೋ ಇದು ರಾಜರಹಸ್ಯ, ಇದನ್ನು ಹೇಗಾದರೂ ನಾವು ಬಿಡಿಸಲೇಬೇಕು ಅಂತ. ಕ್ರಮೇಣ ಮದುವೆ ಆಯಿತು. ಮದುವೆ ಆದಮೇಲೆ ಬಹಳ ದಿವಸದವರೆಗೂ ಅವರ ದಾಂಪತ್ಯ ಜೀವನ ನಡೀಲಿಕ್ಕತ್ತದ. ಅವಾಗ ಒಂದೇನ ಮಗಳಿಗೆ ಹೇಳ್ತಾನೆ, ಅಂದ್ರೆ ಅವನ ಹೆಂಡತಿಗೆ ಹೇಳ್ತಾನೆ, ನೋಡಿ ಲಲಿತಾ, ನಾನು ನಿನ್ನ ಗಂಡ ಅದೇನೆ, ನಿನ್ನಪ್ಪ ಎಲ್ಲಿ ಹೋಗ್ತಾ ಇದ್ದಾನೆ ಕೇಳು, ನಾನು ಅಲ್ಲಿಗೆ ಹೋಗಬೇಕು, ನಾನು ನೋಡಬೇಕು ಅಂತ. ಇಲ್ಲ ನೀವೇ ಕೇಳಿ ಅಂತ. ನೀ ಕೇಳಕ್ಕೆ ತಯಾರಿಲ್ಲ, ನಾ ಕೇಳೋದಿಲ್ಲ. ಅವ್ರು ಉಪವಾಸ ಮಾಡ್ಲಿಕ್ಕತ್ತಾನ, ಊಟನ ಮಾಡೋದಿಲ್ಲ. 1 ದಿನ 2 ದಿನ 3 ದಿನ ಆಯ್ತು. ವಿಶ್ವವಸು ಏನದಲ್ಲ, ಅವನಿಗೆ ಚಿಂತೆ ಆಯ್ತು, ಯಾಕೆ ಇವನು ಉಪವಾಸ ಮಾಡ್ತಾ ಇದ್ದಾನೆ, ಯಾಕೆ ಮಗಳು, ಯಾಕೆ ಹಿಂಗೀಗ ನನ್ನ ಗಂಡ ಉಪವಾಸ ಮಾಡ್ತಾ ಇದ್ದಾನೆ, ನಾನು ಉಪವಾಸ ಮಾಡ್ತೇನೆ ಅಂತ ಅವಳು ಉಪವಾಸ ಮಾಡಾಕತ್ತಿದ್ಲು. ಆಮೇಲೆ ಒಂದಿನ ಏನು ಮಾಡಿದ್ವು, ಆರತಿ ಪ್ಲೇಟು, ಹೂವು, ಹಣ್ಣು ತಂದು ರೆಡಿ ಮಾಡಿಡ್ತಿದ್ಲಲ್ಲ, ಅದನ್ನು ಬಂದ್ ಮಾಡಿಲ್ಲ. ಎದ್ದ ಇವನು, ಯಾರು ವಿಶ್ವವಸು, ಎದ್ದು ಸ್ನಾನ ಮಾಡ್ಕೊಂಡು ಅವನು ಹುಡುಕ್ತಾ ಇದ್ದಾನ. ಹೂವಿನ ಪ್ಲೇಟ್ ಇಲ್ಲ, ಆರತಿ ಪ್ಲೇಟ್ ರೆಡಿ ಇಲ್ಲ, ಹಣ್ಣಿಲ್ಲ. ಗದರಿಸಿ ಕೇಳ್ತಾ ಇದ್ದಾನೆ, ಲಲಿತ ಎಲ್ಲಿ ಹೋಗ್ತದನ್. ಅವಳು ಏನು ಮಾತಾಡ್ಲಿಕ್ಕೆ ತಯಾರಿಲ್ಲ. ಮಾವನ್ ಏನಾಯ್ತಮ್ಮ ಹೇಳು ಅಂತ ಪ್ರೀತಿಯಿಂದ ಕೇಳ್ತಾ ಇದ್ದಾನೆ. ಅವಾಗ ಮತ್ತೊಮ್ಮೆ ಕೇಳ್ತಾನೆ, ಅಲ್ಲ ನೀವು ನನ್ನ ಗಂಡನ್ನ ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಅಲ್ಲಿ ಕರ್ಕೊಂಡು ಹೋಗಬೇಕು, ಅದನ್ನು ನೀವು ಕರ್ಕೊಂಡು ಹೋಗ್ಲಿಕ್ಕೆ ತಯಾರಿಲ್ಲ, ನೀವು ಹೇಳಲಿಕ್ಕೆ ತಯಾರಿಲ್ಲ, ಆದ್ದರಿಂದ ನಾವು ಉಪವಾಸ ಮಾಡ್ತಾ ಇದ್ದೀವಿ. ಯೋಚನೆ ಮಾಡ್ತಾನೆ, ಇರೋದು ಒಬ್ಬಳ ಮಗಳು, ಇವಳನ್ನು ಬಿಟ್ಟು ನಾ ಏನು ಮಾಡ್ಲಿಕ್ಕೆ, ಹಿಂಗಾದ್ರೆ ಸರಿ ಆಗೋದಿಲ್ಲ. ಸರಿ, ನಿನ್ನ ಗಂಡನ್ನ ನಾನು ಕರ್ಕೊಂಡು ಹೋಗ್ತೇನೆ, ಬಟ್ ಒಂದು ಕಂಡೀಷನ್. ಏನು ಕಂಡೀಷನ್ ಅಪ್ಪ ಅಂದ್ರೆ, ಅವ್ನ ಕಣ್ಣಿಗೆ ಪಟ್ಟೆ ಕಟ್ಟಿಕೊಂಡು ಕರ್ಕೊಂಡು ಹೋಗ್ತೇನೆ ಅಂತ. ಆ ಪಟ್ಟೆ ಕಟ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆದ್ರೆ ವಿದ್ಯಾಪತಿ ಏನು ಮಾಡ್ತಾನೆ, ಅವ್ನು ಜಾಣ್ತಾನೆ, ಅವನು ಒಂದು ಬಟ್ಟೆ ಒಳಗೆ ಸಾಸಿವೆ ಕಾಳನ್ನು ಕಟ್ಟಿಕೊಂಡು, ಅದು ಸಣ್ಣವಾದ ಒಂದು ತೂತು ಹಾಕಿ ಕಟ್ಕೊಂಡು ಹೋಗ್ತಾ ಇರ್ತಾನಂತೆ. ಅಲ್ಲಿ ಹೋದಾಗ ಎಲ್ಲಿ ನೀಲಾಚಲ ಅನ್ನುವಂಥದ್ದು ಏನಂತೆ, ಆ ಪರ್ವತದಲ್ಲಿ ಹೋದಾಗ, ಆ ಪರ್ವತದಲ್ಲಿ ನೀಲಮಾದ ಅವರಿದ್ದರು. ಅದನ್ನು ನೋಡ್ತಾನೆ ವಿದ್ಯಾಪತಿ ಉದೋಗ ನಮಸ್ಕಾರ ಮಾಡ್ತಾನೆ. ಬಹಳ ಸುಂದರವಾದ ವಿಗ್ರಹಗಳು. ಇದು ಸ್ವತಃ ಬ್ರಹ್ಮದೇವ ಪೂಜೆ ಮಾಡ್ತಾ ಇರ್ತಾರೆ ಆ ಟೈಮಿಗೆ. ಬ್ರಹ್ಮದೇವನ ಏನು ಹೇಳೋದು ವಿಗ್ರಹಗಳು. ನಂತರ ಏನೈತಿ, ಆ ವಿಶ್ವವಸು ಅದನ್ನು ಪೂಜೆ ಮಾಡ್ತಾ ಬರ್ತಾರೆ. ಈಗ ವಿದ್ಯಾಪತಿ ನೋಡ್ತಾ ಇದ್ದಾನೆ,
ಆ ವಿಗ್ರಹವನ್ನು ನೋಡ್ತಾನೆ ಅವನ ಕಣ್ಣಿನಿಂದ ಕಣ್ಣೀರಿನ ಧಾರೆಗಳು ಹರಿದು ಬರ್ತಾವೆ, ಪ್ರೇಮದ ಅಸ್ತ್ರಗಳು ಇಳಿಲಿಕ್ಕತ್ತವೆ. ಆಮೇಲೆ ಗೊತ್ತಾಗ್ತದೆ. ಆಮೇಲೆ ಕಣ್ಣು ಕಟ್ಟಿ ಮತ್ತೆ ವಾಪಸ್ ಇವನು ಕರ್ಕೊಂಡು ಬಂದ್ಬಿಡ್ತಾನೆ. ಆಮೇಲೆ ಸ್ವಲ್ಪ ದಿನದಾಗ ನಾವು ಏನು ಮಾಡ್ತಾನೆ, ಹೆಂಡತಿ ಕೇಳ್ತಾನೆ, ನಾನು ಇಲ್ಲ, ನಾನು ರಾಜನ ಒಂದು ಇದ್ರ ಮೇಲಿಗೆ ಬಂದಿದ್ದೆ, ನಾನು ವಾಪಸ್ ಹೋಗ್ಬೇಕು ಅಂತ. ಅದು ಅವನ ಅಪ್ಪನಿಗೆ ಗೊತ್ತಾಗ್ತದೆ. ಅವರಪ್ಪ ಏನು ಮಾಡ್ತಾನೆ, ಅವನಿಗೊಂದು ರೂಮ್ನಲ್ಲಿ ಕೂಡಿ ಹಾಕ್ತಾನೆ. ಕೂಡಿ ಹಾಕಿದ್ರು ಕೂಡ ಅವ ಹೇಗೋ ಏನೋ ತಪ್ಪಿಸ್ಕೊಂಡು, ಅಂದರೆ ಹೆಂಡತಿ ಒಂದು ಇದು ಸಹಾಯದಿಂದನೂ ತಪ್ಪಿಸ್ಕೊಂಡಿರಬಹುದು, ಗೊತ್ತಿಲ್ಲ ನನಗೆ. ತಪ್ಪಿಸ್ಕೊಂಡು ವಾಪಸ್ಸು ಅವ ಇಂದ್ರದಮ್ನ ಮಹಾರಾಜರ ಆಸ್ಥಾನಕ್ಕೆ ಬರ್ತಾನೆ. ಇಂದ್ರದಮ್ನ ಮಹಾರಾಜ ತುರಂತ ಹೋಗ್ಲಿಕ್ಕೆ ರೆಡಿ ಆಗ್ತಾನ. ರಾಣಿಗಳು, ಮಂತ್ರಿಗಳು, ಪುರಜನರು, ಸೇನಾಪತಿಗಳು ಎಲ್ಲರೂ ಅವ್ರ ಹಿಂದೆ ಬರ್ಲಿಕ್ಕೆ, ಒಂದು ರಾಜ್ಯನ ಅವ್ರ ಹಿಂದೆ ಬರ್ಲಿಕ್ಕತ್ತದ ಅಂತಂದ್ರೆ ನೋಡ್ರಿ, ಒಂದು ಯಾತ್ರೆಗೆ ಹೊಂಟ್ರೆ ನಾವೆಲ್ಲ ಹೆಂಗಿರ್ತದೆ, ಯಾತ್ರೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ದಿನ ಹೋಗ್ತೇವೆ, ಅವ್ರಿಗೆ ಇಳ್ಕೊಳ್ಳೋಕೆ ವಸತಿ ವ್ಯವಸ್ಥೆ ಅವೆಲ್ಲವೂ ಯಾತ್ರೆಗಳಲ್ಲಿ ಮಾಡ್ತಾರೆ. ಈಗ ನಾವು ಹೋಗೋಕ್ಕಿಂತ ಮೊದಲ ರೂಮ್ ಬುಕ್ಕಿಂಗ್ ಮಾಡ್ತೀವಿ, ಬಸ್ ಬುಕ್ಕಿಂಗ್ ಆಗ್ತಾವೆ, ಪ್ರಸಾದ ಎಲ್ಲಿ ತೊಗೊಳ್ಬೇಕು, ಎಷ್ಟು ಟೈಮ್ ಅಲ್ಲಿ ನಿಲ್ಲಬೇಕು, ಅವೆಲ್ಲವೂ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೋಗ್ತೇವೆ. ಅವಾಗಿನ ಯಾತ್ರೆಗಳು ಆ ರೀತಿ ಇರಲಿಲ್ಲ. ಹೊಂಟ್ರೆ ಹೋಗ್ತಾ ಇರೋದು, ಎಲ್ಲಿ ನೀರಿದೆ ನದಿ ದಡದಲ್ಲಿ ಅವರು ಇಳ್ಕೊಳ್ಳೋ ವಸತಿ ವ್ಯವಸ್ಥೆ, ಅಲ್ಲೇ ಟೆಂಟ್ ಹೊಡ್ಕೊಂಡು ಅಲ್ಲೇ ಇದ್ಬಿಡೋದು, ರಾತ್ರಿ ಅಲ್ಲೇ ಸ್ನಾನಾದಿಗಳನ್ನ ಮುಗಿಸೋದು, ಫ್ರೀ ಎಲ್ಲವೂ, ಯಾವುದು ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ, ಏನಿಲ್ಲ, ಗುಡದಲ್ಲಿ ನಿಲ್ಲೋದು. ಹಿಂಗೆ ಯಾತ್ರೆಗಳು ನಡೀತಾ ಇರ್ತವೆ. ಕೆಲವೊಮ್ಮೆ ಯಾತ್ರೆಗೆ ಹೋಗ್ತಾನೆ ನಾವು ಅನೇಕ ಮಂದಿ ಶರೀರ ತ್ಯಾಗ ಮಾಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಅವಾಗಿನ ಯಾತ್ರೆಗಳನ್ನು ಅಂತವು ಹೆಂಗಿದ್ವು ಅಂದ್ರೆ, ವಾಪಸ್ ಯಾತ್ರೆಗೆ ಹೊಂಟ್ರ ಅಂದ್ರೆ ವಾಪಸ್ ಬರ್ತಾರ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ಅಂತ. ಕಾಶಿ ಯಾತ್ರೆಗೆ ಹೋದವ್ರು ವಾಪಸ್ ಬರೋದಿಲ್ಲ ಅಂತ ಜನಿತವಾಗಿತ್ತು. ಅಂದ್ರೆ ಅಲ್ಲಿ ಹೋಗಿ ನಡೀತಾ ಹೋಗ್ಬೇಕು, ಎಷ್ಟೋ ದೂರದವರೆಗೆ ನಡೀತಾ ಹೋಗ್ಬೇಕು, ಹೋಗ್ತಾ ರಸ್ತದಲ್ಲೇ ಎಲ್ಲೋ ತೀರಿ ಹೋಗ್ಬಿಡ್ತದೆ. ಅಥವಾ ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರ್ಬೇಕಾದ್ರೆ ಎಲ್ಲೇ ತೀರಿ ಹೋಗ್ಬಿಡ್ತದೆ. ಅಂದ್ರೆ ಯಾತ್ರೆದಲ್ಲಿ ನಾವು ತೀರಿ ಹೋದ್ರೂ ಕೂಡ ಅದೊಂದು ಒಳ್ಳೇದೇ ಅಂತ. ಹಿಂಗ ಯಾತ್ರೆ ರಾಜನ ಜೊತೆಗೆ ಅವನ ಸೇನಾ, ಅವನ ಮಂತ್ರಿ, ರಾಣಿಯರು ಎಲ್ಲರೂ ಹೋಗ್ತಾ ಇದ್ದಾರೆ. ವಿದ್ಯಾಪತಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೀಗೆ ನಾನು ಸಾಸಿವೆ ಕಾಳು ಹಾಕ್ತಾ ಹೋಗಿದ್ದೇನೆ, ಅವು ಈಗಾಗಲೇ ಬೆಳೆದು ಹೂವಾಗಿರ್ಬೇಕು, ಅದನ್ನು ಆ ರಸ್ತೆ ನೋಡ್ತಾ ಹೋದ್ರೆ ನಮ್ಗೆ ಸಿಗ್ಬೋದು. ಯಾವಾಗ ಇಂದ್ರದಮ್ನ ಮಹಾರಾಜ ಅಲ್ಲಿಗೆ ನೀಲಾಚಲ ಪರ್ವತಕ್ಕೆ ಹೋಗ್ತಾರೆ, ಅಲ್ಲಿ ಹೋದಾಗ ಭಗವಾನ್ ಇರೋದೇ ಇಲ್ಲ, ಭಗವಾನ್ ಅದೃಶ್ಯ ಆಗಿಬಿಡ್ತಾರೆ. ಅವಾಗ ವಿದ್ಯಾಪತಿ ಇಲ್ಲೇ ಇದ್ರು, ಭಗವಾನ್ ಹೀಗೆ ಇದ್ರು ಅಂತ ಅಳ್ಳಿಕತ್ತಾರ. ರಾಜನು ಕೂಡ ಅಳ್ಳಿಕತ್ತಾನ, ನಾನೆಂತ ನಿರ್ಭಾಗ್ಯ ವಿದ್ಯಾಪತಿ, ನೀ ಅಹೋಭಾಗ್ಯ, ನೀ ಭಗವಾನ್ ಸ್ವತಃ ನೋಡಿದೆವು, ನಾನೆಂತ ನಿರ್ಭಾಗ್ಯದೀನಿ ಅಂತ ಅಳ್ಳಿಕತ್ತಾರ. ಜೋರಾಗಿ ಅಳ್ಳಿಕತ್ತಾರ. ಅಳ್ಬೇಕಾದ್ರೆ ಅವಾಗ ಏನತಿ, ನಾರದ ಮಹರ್ಷಿಗಳು ಬರ್ತಾರೆ. ನಾರದ ಮಹರ್ಷಿಗಳು ಬರೋಕ್ಕಿಂತ ಮೊದಲು ಒಂದು ಆಕಾಶವಾಣಿ ಆಗ್ಲಿಕ್ಕತ್ತದ, ನಾನು ಚಿಂತೆ ಮಾಡಬೇಡ, ನಾನು ಅದೃಶ್ಯ ಆಗಿದ್ದೇನೆ, ಈ ರೂಪದಲ್ಲಿ ನಾನು ಕಾಣುವುದಿಲ್ಲ, ನಾನು ಇನ್ನೊಂದು ರೂಪದಲ್ಲಿ ನಿಂಗೆ ತೋರ್ಕೊಳ್ತೇನೆ ಅಂತ ಹೇಳಾದ್ಮೇಲೆ ಇಂದ್ರದಮ್ನ ಮಹಾರಾಜರು ಈಗಿರುವ ಪುರಿ ಜಗನ್ನಾಥಪುರಿ ಒಳಗಿರುವ ಗುಂಡೀಚ ಮಂದಿರದಲ್ಲಿ ಅವರು ಯಜ್ಞ ಮಾಡ್ತಾರೆ. 1000 ಅಶ್ವಮೇಧ ಯಾಗ ಮಾಡ್ತಾರೆ ಅವರು. ಆ ಯಜ್ಞ ಮಾಡಿದ ಆದಮೇಲೆ ಅಲ್ಲೇ ನರಸಿಂಹದೇವರು ಪ್ರಕಟ ಆಗ್ತಾರೆ. ನರಸಿಂಹದೇವರು ವಿಗ್ರಹ ಪ್ರಕಟ ಆಗ್ತದೆ. ಆ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಅವರಿಗೆ ಆಕಾಶವಾಣಿ ಆಗ್ತದೆ. ಆಕಾಶವಾಣಿಯೊಳಗೆ ಏನಾಗ್ತದೆ, ನಾನು ಬರ್ಲಿಕ್ಕತ್ತೇನೆ, ಸಮುದ್ರದಲ್ಲಿ ದೊಡ್ಡ ಕಟ್ಟಿಗೆಗಳು, 3 ಕಟ್ಟಿಗೆ ಅಂದ್ರೆ ದೊಡ್ಡದಾಗಿರುವ ಮರದ ದಿಂಬಿಗಳು ಏನದಾವಲ್ಲ, ಅವು ಬರ್ಲಿಕ್ಕತ್ತವು, ಅವನ್ನು ಸಂಗ್ರಹಿಸು, ಅದರಿಂದ ನನ್ನ ವಿಗ್ರಹಗಳನ್ನು ಕೆತ್ತನೆ ಮಾಡುವಂತೆ. ಅದನ್ನ ಎಳ್ಕೊಂಡ್ಬರ್ಲಿಕ್ಕೆ ನೋಡಿದಾನೆ ರಾಜ. ಏನು ಮಾಡಿದಾನೆ, ಆನೆಗಳು, ಕುದುರೆಗಳ ಮೂಲಕ ಅದನ್ನು ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಬರ್ಲಿಕ್ಕೆ ತಯಾರಿಲ್ಲ. ಒಬ್ರು ಅದೇ ಟೈಮ್ಕನ ಭಕ್ತರು ಬರ್ತಾರೆ. ಆ ಭಕ್ತರು ಏನು ಮಾಡ್ತಾರೆ, ಅವರೆಲ್ಲ ಹಡ್ಡಿಯಾಗಿರ್ತಾವೆ, ಅವನಲ್ಲಿ ಅಸ್ಥಿ ಪಂಜರ ಇದ್ದಂಗೆ ಇರ್ತಾರಂತೆ. ನಾರದ ಮಹರ್ಷಿಗಳೇ ಇರ್ತಾರೆ, ಇವ್ರಿಗೆ ಅದನ್ನ ತಂಬರ್ತಾನೆ. ಅಲ್ಲ, ಇವ್ರು ತಂಬರ್ಲಿಕ್ಕೆ, ನನ್ನ ಆನೆಗಳೇ ಎಳಿಲಿಕ್ಕೆ ಆಗ್ಲಾರ್ದು ಇವ್ರು ಏನು ಮಾಡ್ತಾನೆ, ಚಿಂತೆ ಮಾಡಬೇಡ. ಅವ್ರು ಹೋಗಿ ಆ ದಿಮ್ಮಿಗಳಿಗೆ ಪೂಜಾ ಮಾಡಿ ನಮಸ್ಕಾರ ಮಾಡಿ ಅವ್ರೇನೈತಿ ಅವನ್ನ ಎಳ್ಕೊಂಡು ಬಂದ್ರಂತೆ. ಆ ದಿಮ್ಮಿಗಳ ಮೂಲಕ ರಾಜ ವಿಗ್ರಹ ಕೆತ್ತನೆ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ವಿಶ್ವಕರ್ಮ ಏನೈತಿ ಮಾರುವೇಷದಲ್ಲಿ ಬಂದಿದ್ರು. ಇದನ್ನ ನಾ ಮಾಡ್ತೇನೆ, ಚಿಂತೆ ಮಾಡಬೇಡ. ಆದ್ರೆ ಬಟ್ ಒಂದು ಕಂಡೀಷನ್. ಏನು ಕಂಡೀಷನ್, ಈ ವಿಗ್ರಹ ಮುಗಿಯೋ ಮಠ ನೀನು ಒಳಗೆ ಬರುವಂಗಿಲ್ಲ. ಆದರೆ ವಿಗ್ರಹ ಒಳಗೆ ಬಂದಂದ್ರೆ ಈ ವಿಗ್ರಹಗಳು ಅಪೂರ್ಣ ಆಗಿ ಕಾಣಿಸ್ತಾವ ಅಂತ ಒಂದು ಕಂಡೀಷನ್. ಅಂದ್ರೆ ನಾವು ನೀವು ಕೆಲಸ ನಡೀಲಿಕ್ಕೆ ಅನ್ನೋದು ಹೆಂಗೆ ಗೊತ್ತಾಗ್ತದೆ, ಉಳಿಯ ಕೆತ್ತನೆ ಕೆಲಸ ಶಬ್ದ ಕೇಳ್ತಾ ಇರ್ತದೆ. ಯಾವಾಗ ಉಳಿ ಶಬ್ದ ಕೇಳುವುದಿಲ್ಲ ಆ ಟೈಮ್ನಾಗ ಮುಗಿದಿರಬಹುದು ಅಂತ ನೀವು ತಿಳ್ಕೋಬಹುದು. ಅದಕ್ಕೆ ಸುತ್ತಲೂ ಎಲ್ಲ
ಇದನ್ನು ಕಟ್ಟಿಬಿಡ್ತಾರೆ. ಮರದ ಎಮ್ಮೆಗಳ ಕೆತ್ತನೆ ಕೆಲಸ ಪ್ರತಿದಿನ ರಾಜ ಬರ್ತಾನೆ, ಹೊರಗಡೆ ನೋಡ್ತಾ ಕೇಳಿಸುವಂತಾನ ಕೆಲಸ ನಡೆದಿದೆ. ಎಷ್ಟೋ ದಿನದವರೆಗೆ ಕೇಳಿಸ್ಕೊಳ್ತಾ ಇರ್ತಾನೆ, ಬರೋದು ಹೋಗೋದು ಬರೋದು ಹೋಗೋದು. ಒಂದು ದಿನ ಕೇಳಿಸ್ತಾ ಇಲ್ಲ, ಇದೇನು ಕೇಳಿಸ್ತಾ ಇಲ್ಲ, ಕೆಲಸ ನಿಂತು ಇನ್ನು ಹೆಂಗೆ ಮಾಡ್ದು ಅಂತ ದರವಾಜೆ ತೆಗೆದು ಒಳಗೆ ಹೋಗ್ತಾರೆ. ಈಗಿರುವ ಜಗನ್ನಾಥ ಹೆಂಗಿದಾರಲ್ಲ ಆ ರೀತಿ ಅಪೂರ್ಣ ಸ್ಥಿತಿ ಒಳಗೆ, ಅಪೂರ್ಣ ಅಲ್ಲ, ಅದು ಪರಿಪೂರ್ಣನೇ. ಭಗವಾನ್ ಮಾಡಿದ್ದೆಲ್ಲ ಪೂರ್ಣನೇ. ಅದಕ್ಕೆ ಒಂದು ಶ್ಲೋಕದ ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಪರಮಾತ್ಮ ಪರಿಪೂರ್ಣವಾಗಿದೆ. ಆ ಸ್ಥಿತಿ ಒಳಗೆ ನೋಡಿ ಇಂದ್ರದ್ಯುಮ್ನ ಮಹಾರಾಜ ಬಹಳ ದುಃಖಿತ ಆಗ್ತಾರೆ. ಅಯ್ಯೋ ಏನಿದು ಅರ್ಥ ಆಗಿದೆ ನನ್ನ ತಪ್ಪಾಯಿತು ಅಂತ. ಅವಾಗ ಜಗನ್ನಾಥ್ ಸ್ವತಃ ಹೇಳ್ತಾರಂತೆ, ಚಿಂತೆ ಮಾಡಬೇಡ, ನಾ ಇದೇ ರೂಪದಲ್ಲಿ ಬರೋವನಿದ್ದೆ, ಆದ್ದರಿಂದ ಇದನ್ನೇ ಪ್ರತಿಷ್ಠಾಪನೆ ಮಾಡುವಂತ. ಹಂಗೆ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮೊದಲು ಇದು ಹಿಂದೆ ಭಗವಾನ್ ಇದೇ ರೂಪದಲ್ಲಿ ಇದ್ರು ಅನ್ನೋದಕ್ಕೆ ಪ್ರೂಫ್ ಕೊಡಲಿಕ್ಕೆ ನಾರದ ಮಹರ್ಷಿಗಳು ಜಗನ್ನಾಥನ ನೋಡಿದ್ದನ್ನು ನಾರದ ಮಹರ್ಷಿಗಳು ನೋಡ್ತಾರೆ. ಏನು ನೋಡ್ತಾರೆ? ದ್ವಾರಕಾದಲ್ಲಿ ರೋಹಿಣಿ ಮಾತಾ ಮತ್ತು ದೇವಿಕಿ, ಅಲ್ಲಿ ದ್ವಾರಕಾದ ರಾಣಿಯರು ಯಾರು ರುಕ್ಮಿಣಿ, ಸತ್ಯಭಾಮ, ಅವರೆಲ್ಲ ಅದಾರಲ್ಲ, ಎಲ್ಲ ರಾಣಿಯರು, ಅವರೆಲ್ಲ ಕೃಷ್ಣನ ಬಾಲ್ಯಲೀಲೆಗಳನ್ನು ಅವರು ನೋಡಿಲ್ಲ. ಯಾಕಂದ್ರೆ ಅವ್ರು ಸ್ವತಃ ರಾಜ ಆದಮೇಲೆನ ಅವ್ರು ಏನೈತಿ ಮದುವೆ ಆದಮೇಲೆ ಅವ್ರಿಗೇನು ಗೊತ್ತು ಅವರು ಕೃಷ್ಣನ ಬಾಲ್ಯಲೀಲೆ ಯಾರಿಗೆ? ರಾಣಿಯರಿಗೆ. ಆದ್ರೆ ದೇವಿಕಿ ಕೂಡ ಏನ್ ಮಾಡಿದ್ರು, ಕೃಷ್ಣನಿಗೆ ಜನ್ಮ ಆದ ಕೂಡಲೇನ ಅವ್ರನ್ನೇನತಿ ವಸುದೇವ ಎತ್ಕೊಂಡ್ಬಂದು ಗೋಕುಲದಲ್ಲಿ ಬಿಟ್ಟು ಹೋದ್ರು ಅಲ್ವಾ? ಹೆಂಗ ಗೋಕುಲದಲ್ಲಿ ಬಿಟ್ಟು ಬಂದ್ಮೇಲೆ ಮತ್ತೆ ಅವ್ರು ಕೃಷ್ಣ ಬೆಳೆದಿರೋದು ಯಶೋದಮಯ್ಯನ ಅಂಡರ್ನೆ. ಅವಳು ಯಶೋದಮಯ್ಯ ಇದನ್ನೆಲ್ಲ ನೋಡಿದಾಳೆ, ಯಾವುದೋ ಕೃಷ್ಣನ ಬಾಲ್ಯಲೀಲೆಗಳನ್ನ ನೋಡಿದ. ಆದ್ರೆ ಇವ್ರು ಯಾರು ನೋಡಿಲ್ಲ. ರೋಹಿಣಿ ನೋಡಿದಾಳೆ. ರೋಹಿಣಿ ಈಗ ಬಲರಾಮನ ಬಾಲ್ಯಲೀಲೆಗಳ ರೋಹಿಣಿ ಮಾತನಿಂದ ಬಲರಾಮ ಬರ್ತಾರಲ್ಲ, ಅಂದ್ರೆ ದೇವಿಕೆಯ ಗರ್ಭದಿಂದ ಸ್ಥಳಾಂತರ ಮಾಡ್ತಾರೆ. ಯಾರನ್ನ? ಬಲರಾಮನ್. ಸ್ಥಳಾಂತರ ಮಾಡಿದ ಸಲುವಾಗಿ ಅದಕ್ಕೆ ರೋಹಿಣಿ ಹೊಟ್ಟೆಯಿಂದ ಇವರು ಯಾರು ಬಲರಾಮರು ಬರ್ತಾರೆ. ಹಿಂಗ ರೋಹಿಣಿ ಮಾತಾ ಈ ಕಥೆಯನ್ನು ಹೇಳ್ತಾರಂತೆ. ಕತೆ ಹೇಳಬೇಕಾದ್ರೆ ಸುಭದ್ರ ದೇವಿನ ಕೂಡಿಸಿದ್ರು. ಎಲ್ಲೇ? ಇದಕ್ಕೆ ಗೇಟ್ ಕೀಪರ್ ಆಗಿ. ಇವ್ರನ್ನ ಒಳಗೆ ಬಿಡೋಂಗಿಲ್ಲ. ಯಾರನ್ನ? ಕೃಷ್ಣ ಬಲರಾಮರೇ ಏನಾರ ಬಂದ್ರೆ ಒಳಗೆ ಬಿಡೋಂಗಿಲ್ಲ. ಅದಕ್ಕೆ ಅವ್ರು ಕಾಯ್ಲಿಕ್ಕೆ ಕುತ್ಕೊಂಡಿದ್ರು ಅವರು ಗೇಟ್ನ ಹತ್ರ. ಇದು ಕೃಷ್ಣನ ಬಾಲ್ಯಲೀಲೆಗಳ ಬಗ್ಗೆ ವರ್ಣನೆ ಮಾಡ್ಲಿಕ್ಕತ್ತಾರ. ಅದನ್ನ ಕೇಳಿಸಿಕೊಳ್ತಾ ಇವರೆಲ್ಲ ಇಲ್ಲ ಅಗದಿ ಖುಷಿಯಿಂದ ಕೇಳ್ತಾ ಇದ್ದಾರೆ. ಅಷ್ಟರೊಳಗ ಈ ಸುಭದ್ರ ದೇವಿ ಏನಿದಾರಲ್ಲ, ಆ ಕಥೆಯನ್ನು ಕೇಳ್ತಾ ಆಕಿ ಕಣ್ಣು ಹಿಂಗ ದೊಡ್ಡವಾದ. ಅಷ್ಟರೊಳಗ ಈ ಕಡೆ ಬಲರಾಮ, ಈ ಕಡೆ ಕೃಷ್ಣ ಬಂದನು. ಒಳಗೆ ಹೋಗ್ಲಾರ್ದನ್ನ ಕೈಯನ್ನು ಹಿಂಗೆ ಮಾಡಿ ಹಿಂಗೆ ನಿಲ್ಸಿಲ್ಲ, ಒಳಗೆ ಹೋಗಂಗಿಲ್ಲ. ಅವು ಕೈಗಳ ಒಳಗಡೆ ಹೋದು ಅಂತ. ಯಾವುದು? ಸುಭದ್ರ ದೇವಿ ಕೈಗಳು ಅಲ್ಲೇ ಒಳಗಡೆ ಹೋಗ್ತಾವ. ಕೃಷ್ಣ ಮತ್ತು ಬಲರಾಮ ಏನಂತೆ ಅವ್ರ ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಕತೆ ಕೇಳ್ತಾ ಕಣ್ಣು ಇಷ್ಟು ದೊಡ್ಡವನು. ನಾವು ಯಾವ್ದಾರ ಬಗ್ಗೆ ನನ್ನ ಬಗ್ಗೆ ಅಥವಾ ಏನಾದರೂ ವಿಚಾರ, ನಿಮ್ಮ ಬಗ್ಗೆ ಇದನ್ನ ಹೇಳಲಿಕ್ಕಿದ್ದಾರೆ, ಏನು ಹೇಳಕತ್ತಿದ್ರು ಅಂತ ಕಣ್ಣು ಅಗಲಿಸಿ ನೋಡ್ತೇವೆ ನಾವು. ಕಿವಿ ಕೊಟ್ಟು ಕೇಳಲಿಕ್ಕೆ ನಮ್ಮ ಕಣ್ಣು ಇಷ್ಟು ದೊಡ್ಡ ಆಗ್ತಾವ, ಮುಖ ಒಂದು ನಮ್ಮನೆ ಹಿಂಗಾಗ್ತದೆ. ಅಷ್ಟವಿಕಾರ ಬರ್ತಾವೆ. ನಮ್ಮೆಲ್ಲ ಅಷ್ಟವಿಕಾರ ಅಲ್ಲ, ಭಗವಾನಿಗೆ ಅಷ್ಟವಿಕಾರಗಳನ್ನು ನೋಡಿ. ಚೈತನ್ಯ ಮಹಾಪ್ರಭುಗಳ ಅಷ್ಟವಿಕಾರದಿಂದ ಏನೈತಿ ಬಿದ್ದು ಬಿಡ್ತಿದ್ರು, ಮೂರ್ಛಿತ್ ಹೋಗಿಬಿಡ್ತಿದ್ರು. ಬರೀ ಕೃಷ್ಣ ಅಂತ ಹೇಳಿದ್ರೆ, ರಾಧಾರಾಣಿ ಹೆಸರು ಹೇಳಿದ್ರೆ ಅವ್ರು ಮೂರ್ಛಿತ್ರ ಹೋಗ್ತಿದ್ರು. ಯಾರಾದರೂ ರಾಧೆ ಅಂದ್ರೆ ಬಿಟ್ರೆ ರಾಧೆ ಅಂತ ಅವರು ಮೂರ್ಛಿತ್ ಹೋಗ್ತಿದ್ರು ಅಂತ. ಅದು ಉನ್ನತವಾದ ಪ್ರೇಮದ ಲಕ್ಷಣ. ಆ ಲಕ್ಷಣಗಳು ಶರೀರದಲ್ಲಿ ಕಾಣಿಸ್ಕೊಳ್ತಾವೆ. ಇವರೆಲ್ಲ ನಮ್ಮನೆ ರೋಮಟೆ ಕಡೆ ಅದು ಅಂದ್ರೆ ರೋಮಾಂಚನ ಆಗ್ತಾ ಅವರ ಈ ಕೈಗಳೇನದವಲ್ಲ, ಉದ್ದವಾಗಿರೋ ಕೈಗಳ ಏನೈತೆ ಒಳಗೆ ಹಿಂಗ ಸೇರ್ಕೊಂಡಂತ, ಒಳಗೆ ಹೀರ್ಕೊಂಡ್ಬಿಟ್ಟು. ಕಾಲು ಇದಾವಲ್ಲ, ಕಾಲು ಒಳಗೆ ಶರೀರದ ಒಳಗೆ ಹೋಗ್ಕೊಂಡ್ಬಿಟ್ಟು ಮುಖ ಇಷ್ಟು ಉದ್ದಕ್ಕೆ ಬೆಳೆದಿದೆ. ಹಿಂಗ ಜಗನ್ನಾಥ ಏನತಿ
ಅವರು ಕೃಷ್ಣ ಏನೈತಿ ಜಗನ್ನಾಥನ ಈಗಿನ ಸ್ವರೂಪ ಏನೈತಲ್ಲ ಅದನ್ನು ಆ ರೂಪದಲ್ಲಿ ಬಲರಾಮ ಬಲಭದ್ರ ಬಲರಾಮನು ಕೂಡ ಅದೇ ರೀತಿ ಆಯ್ತು. ಅದೇ ಟೈಮ್ಗೆ ನಾರದ ಮಹರ್ಷಿಗಳು ಅಲ್ಲಿ ಬಂದರು. ಬಂದು ನೋಡ್ತಾರ, ಇದು ಈ ರೂಪನ ಎಲ್ಲಿ ನೋಡೇ ಇಲ್ಲ. ಭಗವಾನನ ಈ ರೂಪನ ನಾನು ಎಲ್ಲಿ ನೋಡಿಲ್ಲ. ನಾ ನೋಡಿದ್ದು ಮೀನಿನ ಅವತಾರ ನೋಡಿದೆ, ಮೀನಿನ ಒಂದು ರೂಪ ನೋಡಿದೆ, ಕೂರ್ಮದ ರೂಪ ನೋಡಿದೆ, ಆಮೇಲೆ ವರಾಹ ರೂಪ ನೋಡಿದ್ದೇನೆ, ನರಸಿಂಹನ ರೂಪ ನೋಡಿದ್ದೇನೆ, ರಾಮನ ನೋಡಿದ್ದೇನೆ, ಎಲ್ಲ ನೋಡಿದ್ದೀನಿ. ಈ ಜಗತ್ತಿನೊಳಗೆ ಪ್ರತಿಯೊಂದು ನೋಡಿ, ಧ್ರುವ ಮಹಾರಾಜರು ಅಥವಾ ಪ್ರಹ್ಲಾದ್ ಮಹಾರಾಜರು ಕೂಡ ಹೇಳ್ತಾರೆ, ಪ್ರತಿಯೊಂದು ಯೋನಿಯೊಳಗ ಅಂದ್ರೆ ಪ್ರತಿಯೊಂದು ಜೀವರಾಶಿಯೊಳಗ ಭಗವಾನ್ ಆ ಸ್ವರೂಪ ಧಾರಣೆ ಮಾಡ್ಕೊಂಡ್ ಬಂದಿದ್ದಾರೆ, ಆ ರೂಪದಲ್ಲಿ ಬಂದಿದ್ದಾರೆ. ಯಾವ್ಯಾವ ಜೀವಗಳದಾವು ಆ ಜೀವದ ರೂಪದಲ್ಲಿ ಭಗವಾನ್ ಈ ಜಗತ್ತಿನೊಳಗ ಅವತಾರ ಆಗಿದ್ದಾರೆ. ಅವನ ಅವತಾರಗಳನ್ನ ಎಣಿಸ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಸಮುದ್ರದ ಲಹರೆಗಳನ್ನ ನಾವು ಗಿಣತಿ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಗಣಿತ ಮಾಡ್ಲಿಕ್ಕೆ ಆಗುದಿಲ್ಲ, ಅವನ್ನ ಎಣಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಸಮುದ್ರದ ಅಲೆಗಳು ಬಂದವು, ಒಂದು ತಿಂಗಳದೊಳಗೆ ಎಷ್ಟು ಬಂದವು, ವರ್ಷಕ್ಕೆ ಎಷ್ಟು ಬಂದವು, ಈ ಒಂದು ಇದ್ರೊಳಗೆ ಎಷ್ಟು ಬಂದವು ಅಂತ. ಹಂಗ ಅದು ಸಮುದ್ರದ ಅಲೆಗಳು ಬರ್ತಾವು ಹೋಗ್ತಾವು. ಎಷ್ಟೆಲ್ಲ ಅಲೆಗಳು ಬಂದು ಹೋಗ್ತಾವು, ಅದನ್ನ ಎಣಿಕೆ ಹೆಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಾನನ ರೂಪಗಳನ್ನು, ರೂಪದಿಂದ ಬಂದಿರುವಂತ ಅವತಾರಗಳನ್ನು ಎಣಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಎಣಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇವೇನ್ರಿ ಇವು? ಹಾಗಾದ್ರೆ ಅದ 10 ಅವತಾರಗಳಂತ ಹೇಳ್ತೀರಿ, 10 ಅವತಾರಗಳನ್ನ ಒಂದು ಗಿಣತಿ ಮಾಡ್ಲಿಕ್ಕೆ ಮಾಡಿರುವಂಥದ್ದು. 10 ಅವತಾರಗಳು ಮೇನ್ ಅವತಾರಗಳಂತ ಹೇಳ್ಬಿಟ್ಟು 10 ಅವತಾರಗಳನ್ನು ಒಂದ್ ಕಡೆಗೆ ಅದನ್ನ ತೆಗೆದಿಟ್ಟಿರಿ. ಮೀನಿನ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹನ ಅವತಾರ ಅಂತ ಅದಾಗಿ ಅನೇಕ ಅವತಾರಗಳು. ಹಯವದನ ರೂಪದೊಳಗ ಆನೆ ರೂಪದೊಳಗೆ ಭಗವಾನ್ ಇದ್ದಾರೆ, ಮೊಸುಳೆ ರೂಪದೊಳಗೆ ಭಗವಾನ್ ಇದ್ದಾರೆ, ಬೇರೆ ಬೇರೆ ರೂಪದೊಳಗೆ ಏನೆಲ್ಲ ಈ ಜಗತ್ತಿನೊಳಗೆ ನಾವು ಜೀವರಾಶಿಗಳು ಕಾಣ್ತೀವಿ, ಪ್ರತಿಯೊಂದು ಜೀವರಾಶಿಯಲ್ಲಿ ಭಗವಾನ್ ರೂಪಗೊಂಡು ಬಂದಿದ್ದಾರೆ. ಭಗವಾನ್ ಈ ರೀತಿ ರೂಪಗೊಂಡು ಬಂದಿದ್ದಾರೆ. ಇದನ್ನ ನಾರದ ಮಹರ್ಷಿಗಳು ನೋಡಿ ಹೇಳ್ತದನ್ನ, ಇದು ಈ ರೂಪನ ನೋಡ್ಲೇ ಇಲ್ಲಲ್ಲ ಅಂತ, ಈ ರೂಪನ ನಾನು ನೋಡ್ಲೇ ಇಲ್ಲ ಅಂತ. ಅದ್ಭುತ ರೂಪ ಅಂತ ಉದೋಗ ನಮಸ್ಕಾರ ಮಾಡಿದರು. ಇದನ್ನ ನೋಡಿರೋದನ್ನ ಇಂದ್ರದಮನ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ, ನಾನು ನೋಡಿದ್ದೀನಿ ಸ್ವತಃ ಈ ರೂಪನ. ಚಿಂತೆ ಮಾಡಬಹುದು, ಇದು ಅಪೂರ್ಣ ಅಲ್ಲ, ಇದು ಪೂರ್ಣದ. ಓಂ ಪೂರ್ಣಮದಂ ಪೂರ್ಣಮಿದಂ. ಓಂ ಪೂರ್ಣಮದಂ, ಪೂರ್ಣಮದಂ ಅಂದ್ರೆ ಈಗ ಭಗವದ್ಧಾಮ ಏನೈತಲ್ಲ, ಭಗವದ್ಧಾಮ ಇರೋದು ಪೂರ್ಣದ. ಆ ಪೂರ್ಣದಿಂದ ಒಂದಿಷ್ಟು ಭಾಗ ನಾವು ತೆಗೆದು ಈ ಕಡೆಗೆ ಇಟ್ರೆ, ಈಗ ಒಂದು ರೊಟ್ಟಿ ಇದೆ, ರೊಟ್ಟಿ ಒಂದು ತುಂಡ ನಾವು ಮುರಿದ್ರೆ ತುಂಡು ಅದು ತುಂಡಾಯ್ತು, ಆ ರೊಟ್ಟಿ ಕೂಡ ಅದು ಕೂಡ ಏನೈತಿ ಅಪೂರ್ಣ ಆಯ್ತು. ನಮ್ಮ ಭೌತಿಕ ಜಗತ್ತಿನ ಒಂದು ಲೆಕ್ಕಾಚಾರ ಯಾವ ರೀತಿ ಅನ್ನೋ, ನಾವು ಯಾವುದೇ ಒಂದು ವಸ್ತುವನ್ನ ಈ ಕಡೆ ತಗೊಂಡಾಗ ಆ ವಸ್ತುವಿನಿಂದ ತಗೊಂಡಿರುವಂತ ವಸ್ತು ಏನಿದಲ್ಲ ಅದು ಅಪರಿಪೂರ್ಣ ಆಯ್ತು. ಈ ತಗೊಂಡಿರೋದು ಕೂಡ ಇದು ಕೂಡ ಅಪರಿಪೂರ್ಣ. ಆದ್ರ ಇದು ಭಗವಾನನ ವಿಷಯದಲ್ಲಿ ಅದು ಅಪೂರ್ಣ ಆಗುದಿಲ್ಲ. ಓಂ ಪೂರ್ಣಮದಂ, ಅಲ್ಲಿರುವುದು ಕೂಡ ಪೂರ್ಣದ, ಅಲ್ಲಿಂದ ಬಂದಾಯ್ತಂತಂದ್ರೆ ಇದು ಕೂಡ ಪೂರ್ಣದ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಜಗತ್ತು ಅಲ್ವಾ, ಭಗವಾನ್ ಜಗನ್ನಾಥ ಪೂರ್ಣ ಅದನಂತ, ಇವರು ಅಪೂರ್ಣರಲ್ಲ. ನಾವು ನೋಡ್ಲಿಕ್ಕೆ ಅದು ನಮಗೆ ವಿಕಾರವಾಗಿ ಕಾಣ್ಲಿಕ್ಕತ್ತಾರ, ಅಥವಾ ಆಕೃತಿ ಒಳಗೆ ಕಣ್ಣು ಇಷ್ಟು ದೊಡ್ಡದವು, ಕಿವಿನೇ ಇಲ್ಲ, ತಲೆ ಮೇಲೆ ಕೂದಲಿಲ್ಲ, ಚೌಕ್ ಆಗಿರುವಂತ ಅವನ ತಲೆ ಇದೆ, ಅವ್ರ ಹೊಟ್ಟೆ, ಕೈಗಳೇ ಇಲ್ಲ, ಕೈಗಳ ಉದ್ದು ಹಿಂಗ್ ಹಿಡಿದವು, ಕಾಲುಗಳೇ ಇಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ. ಭಗವಾನ್ ಬಹಳ ಸುಂದರವಾಗಿದ್ದಾರೆ. ಆದ್ರೆ ಅದು ನಮ್ಮ ಕಣ್ಣಿಗೆ ಯಾವ ರೀತಿ ಕಾಣ್ತದೆ ಆ ರೀತಿ ಕಾಣ್ತದೆ. ಈ ರೀತಿ ಇರುವಂತಹ ಜಗನ್ನಾಥ್ ಜಗತ್ತಿನ ತುಂಬ ತನ್ನದೇ ಒಂದು ಪ್ರಚಾರ ಮಾಡಲಿಕ್ಕೆ ಜಗನ್ನಾಥ್ ಬೇರೆ ಬೇರೆ ದೇಶದೊಳಗೆ ಜಗನ್ನಾಥ ರಥಯಾತ್ರೆ ನಡೀತಾ ಇದ್ದಾವೆ. ಜಗನ್ನಾಥ್ ಪ್ರತಿಯೊಬ್ಬರ ಜೊತೆಗೆ ಯಾರು ಭಕ್ತರಿದ್ದಾರೆ ಅವರಿಗೆ ಅವ್ರ ಜೊತೆಗೆ ಆದಾನ ಪ್ರದಾನ ಮಾಡ್ತಾರೆ. ದದಾತಿ ಪ್ರತಿಗೃಣಾತಿ ಗುಹ್ಯಮಾಖ್ಯಾತಿ ಪೃಚ್ಯತೆ ಭುಂಕ್ತೆ ಭೋಜಾಯತೆ ಚೈವ ಷಡ್ವಿಧ ಪ್ರೀತಿ ಲಕ್ಷಣ ಅಂತ ಉಪದೇಶಾಮೃತದಲ್ಲಿ ಬರ್ತದೆ ಒಂದು ಶ್ಲೋಕ. ನಾವು ಕೊಡಬೇಕು ಮತ್ತು ತಗೊಳ್ಬೇಕಂತ. ಏನನ್ನು ಭಗವಾನನಿಗೆ ಕೊಡಬೇಕು? ನಾವು ಭಗವಾನನಿಗೆ ನಮ್ಮ ಪ್ರೇಮವನ್ನು ಕೊಡಬೇಕು. ಪ್ರೇಮ ಅಂದ್ರೆ ನಮ್ಮ ಭಕ್ತಿ ತೋರಿಸ್ಬೇಕು. ಭಗವಾನ್ ಏನ್ ಮಾಡ್ತಾರೆ, ಅದನ್ನು ನಮ್ಗೆ ವಾಪಸ್ ಕೊಡ್ತಾರೆ. ದದಾತಿ ಪ್ರತಿಗೃಣಾತಿ,
ಕೊಡಬೇಕು, ಕೊಟ್ಟು ತಗೊಳ್ಬೇಕು ನಾವು. ಈಗ ಮಗ ನಿಮ್ಮ ಮನೆಯೊಳಗೆ ಮಗ ಏನು ಮಾಡ್ತಾನೆ, ಅಪ್ಪನ ಜೇಬಿನಿಂದ ಒಂದಿಷ್ಟು ದುಡ್ಡನ್ನು ಕದಿದ್ದಾನೆ. ಕದ್ಕೊಂಡು ಹೋಗಿ ಒಂದು ಪೆನ್ ಖರೀದಿ ಮಾಡ್ತಾನೆ. ಹೀರೋ, ಒಳ್ಳೆ ಚಂದವಾಗಿರುವಂಥ ಹೀರೋದು ಪೆನ್ ತೊಗೊಂಡ್ಬಿಡ್ತಾನೆ. ತೊಗೊಂಬಂದು ಅಪ್ಪನ ಬರ್ತಡೇಗೆ ಗಿಫ್ಟ್ ಕೊಡ್ತಾನೆ. ಅಪ್ಪನ ಬರ್ತಡೇಗೆ ಗಿಫ್ಟ್ ಕೊಡ್ತಾನೆ. ಯಾರದು ದುಡ್ಡು? ಅಪ್ಪನ ಜೇಬಿನಿಂದ ಎತ್ಕೊಂಡು ಹೋಗಿರೋ ದುಡ್ಡು. ಕೊಟ್ಟಿರೋದು ಯಾರಿಗೆ? ಅಪ್ಪನಿಗೆ. ಸೇಮ್ ಅದೇ ರೀತಿ ನಾವು ಭಗವಾನನಿಗೆ ಏನನ್ನು ಕೊಡ್ಲಿಕ್ಕೆ ಸಾಧ್ಯ. ಲಕ್ಷ್ಮೀ ಈ ಜಗತ್ತಿನ ಸಂಪತ್ತಿನ ಒಡತಿ ಲಕ್ಷ್ಮಿ ಅವರ ಹೆಂಡತಿ. ಸಂಪತ್ತಿನ ಒಡತಿಯ ಗಂಡ ಯಾರು? ಜಗನ್ನಾಥ. ನಾವೇನ್ ಮಾಡ್ಲಿಕ್ಕತ್ತೀವಿ? ಓನ್ಲಿ ಲಕ್ಷ್ಮಿನ ಮಾತ್ರ ಮನೆ ಒಳಗೆ ಕರ್ಕೊಳ್ಳಿಕ್ಕೆ. ಹೇ ಲಕ್ಷ್ಮಿ ಬಾರಮ್ಮ, ಒಳಗೆ ಬಾರಮ್ಮ, ನೀ ಬಾ. ಲಕ್ಷ್ಮಿ ಮಾತ್ರ ಒಳಗೆ ಕರ್ಲಿಕ್ಕತ್ತೀವಿ. ಲಕ್ಷ್ಮಿ ಒಳಗಿರ್ಲಿಕ್ಕೆ ಆಗ್ತದ? ಲಕ್ಷ್ಮಿ ಅವಳು ಚಂಚಳು ಅಂತ, ಅವಳು ಭಾಳ ದಿನ ಇರುವುದಿಲ್ಲ ನಿಮ್ಮ ಮನೆಯ ಒಳಗೆ. ನಾವು ಲಕ್ಷ್ಮಿಗೆ ಮಾತ್ರ ನಾವು ಆದ್ಯತೆ ಕೊಡ್ಲಿಕ್ಕೆ. ಹಣಕ್ಕಾಗಿ ನಾವು ಹಣ ಗಳಿಸುವುದನ್ನು ಮಾತ್ರ ನಾವು ಯೋಚನೆ ಮಾಡ್ತೀವಿ. ಅದರಲ್ಲ ಹಣದ ಒಡತಿ ಲಕ್ಷ್ಮಿಯ ಒಡೆಯ ಯಾರದಾರ? ಭಗವಾನ್ ಇದಾರೆ. ಭಗವಾನನನ್ನು ನಾವು ಕರೀಲಿಕ್ಕೆ ತಯಾರಿಲ್ಲ. ಲಕ್ಷ್ಮಿಯನ್ನ ಮಾತ್ರ ಒಳಗೆ ಮನೆಯೊಳಗೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಯಂಕಾಲ ಮನೆಯೆಲ್ಲ ಕಸ ಗುಡಿಸುದು. ಕಸ ಗುಡಿಸು, ಮನೆಯ ಅಂಗಣದ ಹೊರಗಡೆ ಎಲ್ಲ ಒಳ್ಳೆ ಕ್ಲೀನ್ ಕಸ ಗುಡಿಸಿ ರಂಗೋಲಿ ಹಾಕಿ ಧೂಪ ದೀಪಾರತಿಗಳನ್ನು ಇಡೋದು. ಯಾರನ್ನು ಕರೀಲಿಕ್ಕೆ? ಲಕ್ಷ್ಮಿ ಬರುವ ಟೈಮ್, ಲಕ್ಷ್ಮಿ ಒಳಗೆ ಬರುವ ಟೈಮ್ ಅಂತ. ಯಾಕಂದ್ರೆ ಅವಳು ಬರುವಂಥ ಜಾಗ ಕ್ಲೀನ್ ಇರಲಿಲ್ಲ ಅಂದ್ರೆ ಅವಳು ಒಳಗೆ ಬರುವುದಿಲ್ಲ ಅಂತ. ಅದಕ್ಕೆ ಮನೆಯ ಅಂಗಣ ಯಾಕೆ ಗುಡಿಸ್ತಾರೆ ಅಂದ್ರೆ ಲಕ್ಷ್ಮಿ ಬರುವಂಥ ಜಾಗ ಅಂತ, ಲಕ್ಷ್ಮಿ ಅಡ್ಡಾಡುವಂಥ ಜಾಗ. ಅದಕ್ಕೆ ಕ್ಲೀನ್ ಇರೋ ಜಾಗದಲ್ಲಿ ಲಕ್ಷ್ಮಿ ನಿಂತ್ಕೊಳ್ತಾಳೆ ಅಂತ. ಇಲ್ಲಾಂದ್ರೆ ದರಿದ್ರತೆ ತುಂಬ್ತಾರೆ. ಹಿಂಗೆ ಲಕ್ಷ್ಮಿ ಮಾತ್ರ ನಮ್ಮ ಮನೆಯೊಳಗೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ಲಕ್ಷ್ಮಿ ಬಹಳ ದಿನ ನಿಂತ್ಕೊಳ್ಳೋದಿಲ್ಲ. ಆದ್ರೆ ಲಕ್ಷ್ಮಿಯ ಗಂಡ ಯಾರ? ಜಗನ್ನಾಥ ಅಥವಾ ನಾರಾಯಣ ಅಥವಾ ವಿಷ್ಣು ಯಾರೇ ಆಗಲಿ, ಅವರನ್ನು ನಿಮ್ಮ ಮನೆಯೊಳಗೆ ತಮ್ಮನ್ನು ನಿಲ್ಲಿಸಿದ್ರೆ ಎಲ್ಲಿ ಗಂಡ ಇರ್ತಾನೆ ಅಲ್ಲಿ ಲಕ್ಷ್ಮಿ ತಾನಾಗಿರ್ತಾಳೆ. ಯಾಕಂದ್ರೆ ಗಂಡ ಇರುವಂಥ ಜಾಗದಲ್ಲಿ ಪತ್ನಿ ಇರಲಿ ನಿಲ್ಲೇಬೇಕು. ಅದಕ್ಕೆ ಜಗನ್ನಾಥನ ನಿಮ್ಮ ಮನೆಯೊಳಗೆ ತಮ್ಮನ್ನು ನಿಲ್ಲಿಸಿದ್ರೆ ನಿಮ್ಮ ಮನೆ ಲಕ್ಷ್ಮಿಯ ಗ್ರಹ ಆಗ್ತದೆ, ಐಶ್ವರ್ಯ ತುಳುಕ್ತದೆ. ನೋಡ್ರಿ, ಉದಾಹರಣೆಗೆ ನಮ್ಮ ಇಸ್ಕಾನ್ ಗುಡಿಗಳಲ್ಲಿ ಜಗನ್ನಾಥ ಅಥವಾ ಕೃಷ್ಣನ ನಾವು ಆರಾಧನೆ ಮಾಡ್ತೇವೆ, ಜಗನ್ನಾಥನ ಆರಾಧನೆ ಮಾಡ್ತೇವೆ. ಮಂದಿರಗಳೆಲ್ಲ ತುಂಬಿ ತುಳುಕ್ತಾವೆ, ಐಶ್ವರ್ಯದಿಂದ ತುಂಬಿ ತುಳುಕ್ತಾವೆ. ಎಲ್ಲಿ ಕಮ್ಮಿ ಆಗಿದೆ ಅಂತಂದು ಯಾವ ಮಂದಿರದಲ್ಲಿನೂ ಕಂಡು ಬರೋದಿಲ್ಲ. ಅಷ್ಟು ಕೆಲವೊಂದಿಷ್ಟು ಮಂದಿರಗಳು ಈಗ ಶುರುವಾತ್ನೊಳಗೆ ಡೆವಲಪ್ ಆಗೋ ಸ್ಥಿತಿ ಒಳಗಿದ್ದ ಹೊತ್ನಾಗ ಹಣದ ಒಂದು ಕೊರತೆ ಕಾಣತ್ತದ. ಅಲ್ಲಿ ಹರಿನಾಮ ತಗೊಳ್ಳೋದ್ರ ಮೂಲಕ ಯಾವ ರೀತಿ ಅವರು ಹರಿನಾಮ ತಗೊಳ್ತಾರೆ, ಯಾವ ರೀತಿ ಆ ಸಾಧನ ನಡೆದಿರ್ತದೆ, ಅದರ ಮೇಲೆ ಆ ಮಂದಿರ ಬೆಳೀತಿದೆ. ಯಾವಲ್ಲಿ ಒಳ್ಳೆ ರೀತಿ ಹರಿನಾಮ ತಗೊಳ್ತಾರೆ, ಯಾವಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಫಿಕ್ಸ್ ಆಗಿರ್ತದೆ, ಪರಮಾತ್ಮನ ಸೇವೆ ಮಾಡಲಿಕ್ಕೆ ಏನು ಉನ್ನತವಾದ ಆರಾಧನಾ ಕ್ರಿಯೆ ನಡೀತದೆ, ಅಲ್ಲಿ ಲಕ್ಷ್ಮಿ ತಾನಾಗಿ ಬಂದು ನಿಂತುಕೊಳ್ತಾರೆ. ಪ್ರಭುಪಾದವರಿಗೆ ಒಬ್ರು ಬಂದು ಬೇರೆ ಚೆಕ್ ಇಟ್ರಂತೆ, ಎಷ್ಟಾದರೂ ತುಂಬಿಕೊಳ್ಳಿ ನಿಮ್ಗೆ. ಪ್ರಭುಪಾದವರಿಗೆ ಬೇಡ, ನಮಗೆ ತಗೊಳ್ಳಿ ಅಂತ. ಯಾಕೆ? ನಮ್ಗೆ ಅವಶ್ಯಕತೆ ಇಲ್ಲ, ಬೇಡ, ನೀವು ತಗೊಳ್ಳಿ ಅಂತ. ಯಾಕಂದ್ರೆ ಜಗನ್ನಾಥ ಅಥವಾ ಕೃಷ್ಣ ಏನಾದ್ರಲ್ಲ, ಅವ್ರು ಲಕ್ಷ್ಮಿ ಒಡತಿ, ಅವ್ರು ಹೇಗಾದ್ರೂ ಕೊಡ್ತಾರೆ ನಮ್ಮ ಮಂದಿರಕ್ಕೆ ಅಂತ. ಹಂಗೆ ಅದರ ಹೇಳುವ ಉದ್ದೇಶ ಅವರು ಪ್ರಭುಪಾದವರು ಅವರಿಗೆ ಕನ್ವಿನ್ಸ್ ಮಾಡಿದರು, ನಾವು ಹಣನ ಸ್ವೀಕಾರ ಮಾಡೋ ಸಲುವಾಗಿ ನಮ್ಮ ಸಂಸ್ಥೆ ನಡೆಸ್ತೇವೆ ಅಂತಲ್ಲ, ನಾವು ಭಗವಾನನ ಸೇವಾ ಮಾಡ್ತಾ ಇದ್ದೀವಿ, ಆವಾಗ ಐಶ್ವರ್ಯ ತಾನಾಗ್ಲಿಕ್ಕೆ ಬಂದು ಬೀಳ್ತದೆ, ಕೂಡ್ತದೆ ಅಂತ. ಹಿಂಗ ಜಗನ್ನಾಥನ ಸೇವೆ ಎಲ್ಲಿ ನಡೀತದೆ ಅಲ್ಲಿ ಐಶ್ವರ್ಯ ತಾನಾಗ್ಲಿ ಬರ್ತದಂತ. ಅದಕ್ಕೆ ಉಡುಪಿ ಕೃಷ್ಣ ಏನಿದಾರಲ್ಲ, ಅವರು ಗೋಲೋಕ ವೃಂದಾವನದ ಗೋಪಾಲ ಇರೋದ್ರಿಂದ ಮೊದಲು ಆ ಮಂದಿರಕ್ಕೆ ಹಣ ಬರ್ತಾ ಇರಲಿಲ್ಲ. ಅದಕ್ಕೆ ವಾದಿರಾಜರು ಏನು ಮಾಡಿದರು, ಇದು ಮಂದಿರ ಹಿಂಗಾದ್ರೆ ಮಂದಿರ ನಡೆಯೋದು ಹೆಂಗಂತ. ಅದಕ್ಕೆ ಮಂದಿರದ ಮುಂದಗಡೆ ಅವ್ರೇನು ಮಾಡಿದರು, ಈ ಕಡೆಗೆ ಪ್ರಾಣದೇವರನ್ನ, ಈ ಕಡೆಗೆ ಏನೈತಿ ಗರುಡ ದೇವರನ್ನ, ಮತ್ತೆ ಮುಂದಗಡೆ ಜಯ ವಿಜಯರನ್ನ ಪ್ರತಿಷ್ಠಾಪನೆ ಮಾಡಿದಾರಂತೆ. ಹಂಗೆ ಮಾಡೋದ್ರಿಂದ ಏನಾಯ್ತು, ವೈಕುಂಠ ಆಯ್ತು ಅಂತ. ಅವ್ರು ಗೋಲೋಕದೊಳಗಿದ್ರು, ಗೋಲೋಕ ಧಾಮದಾಗಿದ್ರು. ಗೋಲೋಕದೊಳಗೆ ಹೆಂಗಿರ್ತಾನೆ ಭಗವಾನ್ ಕೃಷ್ಣ? ಸಿಂಪಲ್
ಗ್ವಾಲ ಬಾಲಕ ಇರ್ತಾನೆ. ಅಲ್ಲಿ ಏನು ಐಶ್ವರ್ಯ ಅವಶ್ಯಕತೆ ಇರಲಿಲ್ಲ. ಅವ್ರೇನು ಗ್ವಾಲ ಬಾಲಕ ಯಾವ ರೀತಿ ಇರ್ತಾನಂದ್ರೆ, ಅವ ಪೀತಾಂಬರಿ ಉಟ್ಕೊಂಡು ಆಕಳ ಜೊತೆಗೆ ಕೊರಳ ಬಾನ್ಸೂರು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಸಿಂಪಲ್ ಆಗಿರ್ತಾರೆ, ಸರಳವಾಗಿರ್ತಾರೆ. ಯಾವಾಗ ಅವರು ಐಶ್ವರ್ಯ ಭಾವದಲ್ಲಿ ಬಂದರು, ಐಶ್ವರ್ಯ ಭಾವ ಎಲ್ಲಿರ್ತದೆ? ವೈಕುಂಠದಲ್ಲಿ. ಯಾವಾಗ ಇವ್ರನ್ನ ಗರುಡ ದೇವರನ್ನ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅವರು ಐಶ್ವರ್ಯ ಭಾವದಲ್ಲಿ ಬಂದರಂತೆ ಕೃಷ್ಣ. ಆವಾಗ ಅವ್ರ ಮಂದಿರ ತುಳುಕ್ಲಿಕ್ಕೆ. ಈಗೇನೈತಿ ಆ ಮಂದಿರದೊಳಗೆ ಇಷ್ಟೊಂದು ಜನ ಬರ್ತಾರೆ ಹೋಗ್ತಾರೆ. ಪ್ರತಿದಿನ ಒಂದು 5,000 ಜನದವರೆಗೂ ಪ್ರಸಾದ ಫೀಡ್ ಮಾಡ್ತಾರೆ ಇಲ್ಲಿ. ಹಿಂಗೆ ಹೇಳೋ ಉದ್ದೇಶ ಇಷ್ಟೇ, ಯಾವಾಗ ಭಗವಾನ್ ಹಿಂಗೆ ಲಕ್ಷ್ಮಿಯ ಒಂದು ಇರ್ತಾಳೆ, ಆ ಗುಡಿ ಅದು ತುಳುಕ್ಲಿಕ್ಕತ್ತದ ಅನ್ನುವಂಥದ್ದು. ಯಾವಾಗ ಭಗವಾನನ್ನ ನಾವು ಜಗನ್ನಾಥನ್ನ ಪ್ರಾರ್ಥನಾ ಮಾಡ್ಲಿಕ್ಕೆ ಆರಾಧನೆ ನಡೀಲಿಕ್ಕತ್ತದ, ಆ ಮನಿ ತುಳುಕ್ಲಿಕ್ಕತ್ತದ. ಇಲ್ಲಾಂದ್ರೆ ಆ ಮನಿ ಒಳಗ ಲಕ್ಷ್ಮಿ ನಿಂತ್ಕೊಳ್ಳೋದಿಲ್ಲ ಅಂತ. ಹಿಂಗ ಹರಿನಾಮ ಎಲ್ಲಿ ನಡೀತತಿ ಆ ಜಗದೊಳಗ ಶುಭಗಳು ಅಪ್ನ ಶುಭ ಸೂಚನೆಗಳು ಕ್ರೋಢೀಕರಣಗೊಳ್ಳಲಿಕ್ಕತ್ತವ, ಮೂಡ್ಲಿಕ್ಕತ್ತದ. ವಿಷ್ಣುಪ್ರಿಯ ಏನು ಬರೆದ್ರು? ರತ್ನಾಕರಸ್ತಂ ಗ್ರಹಂ ಗ್ರಹಣೈಚ ಲಕ್ಷ್ಮಿ ಕಿಂ ದೇಹ ಪುರುಷೋತ್ತಮ ಅಂತ. ಭಗವಾನ್ ನಿನಗೆ ನಾವು ಏನು ಕೊಡ್ಲಿಕ್ಕಾಗ್ತತಿ? ರತ್ನಾಕರಸ್ತ ಅಂದ್ರೆ ಲಕ್ಷ್ಮೀನ ನಿನ್ನ ಮನೆಯ ಗೃಹಿಣಿ ಅದಳ ಅಂಥವ್ರಿಗೆ ನಾವೇನು ಕೊಡ್ಲಿಕ್ಕಾಗ್ತದೆ? ಆದ್ರೆ ನೀನು ಒಂದು ಬಿಟ್ಟು ಹೋಗಿದೆ. ಏನು ಬಿಟ್ಟು ಹೋಗಿದೆ? ನಿನ್ನ ಮನಸ್ಸನ್ನ ವೃಂದಾವನದಲ್ಲಿ ಬಿಟ್ಟು ಹೋಗಿದೆ. ಆ ಮನಸ್ಸನ್ನು ನಾನು ನಿನಗೆ ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ಅದ್ರ ಉದ್ದೇಶ, ಯಾವಾಗ ಭಗವಾನನ ಹೃದಯ ಅಥವಾ ಭಗವಾನನ ಮನಸ್ಸನ್ನು ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ಅದರ ಜೊತೆಗೆ ನಮ್ಮ ಮನಸ್ಸು ಕೂಡ ಆ ಭಗವಾನಿಗೆ ಹೋಗಿ ಮುಟ್ಲಿ ಅನ್ನುವಂಥದ್ದು ಕಾರಣ. ಹಿಂಗ ವಿಷ್ಣುಪ್ರಿಯನ ಈ ಪತ್ರದ ಈ ಶ್ಲೋಕದೊಂದಿಗೆ ಇವತ್ತಿನ ಕ್ಲಾಸನ್ನು ಮುಗಿಸುವ. ಹರೇ ಕೃಷ್ಣ. ಈ ವಿಷಯದಲ್ಲಿ ಯಾರಿಗಾದರೂ ಟೀಕಾ ಟಿಪ್ಪಣಿ ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ, ಯಾರ್ದು ಪ್ರಶ್ನೆ ಇಲ್ಲ ಅಂದರೆ ಒಳ್ಳೆಯದು. ಆಯಿತು. ಈಗ ನಾವು ಇನ್ನೊಂದು ವಿಷಯ ಹೇಳಬೇಕಾಯ್ತು, ನನಗೆ ಮರೆತೋಯ್ತು. ಜಗನ್ನಾಥನ ರಥದ ಹೆಸರು ನಂದಿಧ್ವಜ ಅಂತ. ಆ ರಥದ ಮುಂದಗಡೆ ಆ ಕುದುರೆಗಳನ್ನು ಕಟ್ಟಿರ್ತಾರೆ ನೋಡ್ರಿ. ಕುದುರೆಗಳಿರ್ತಾವೆ, ಕುದುರೆಗಳು ಮಾಡಿರ್ತಾರೆ. ಶಂಖ, ಬಲಹಾಕ, ಸ್ವೇದ, ಹರಿದಾಶ್ವ ಅಂತ. ಆ ಕುದುರೆಗಳ ಹೆಸರು ಶಂಖ, ಬಲಹಾಕ, ಸ್ವೇದ, ಹರಿದಾಶ್ವ. ಇವೆಲ್ಲ ಪರಮ ಪವಿತ್ರತೆಯನ್ನ ಪ್ರತಿಬಿಂಬಿಸ್ತಾವು. ಇವು ಕುದುರೆಗಳು ಬಿಳಿಯಾಗಿರ್ತಾವೆ. ಇನ್ನು ಬಲಭದ್ರ ಅಂದ್ರೆ ಬಲಭದ್ರನ ರಥದ ಹೆಸರು ತಾಳಧ್ವಜ ಅಂತ. ಅವನಿಗೆ ಕಟ್ಟಿರುವಂಥ ಕುದುರೆಗಳು ಕಪ್ಪಾಗಿರ್ತಾವೆ, ಕಪ್ಪು ಬಣ್ಣದಿಂದ ಕೂಡಿರ್ತವೆ. ಅವರ ಕುದುರೆಗಳ ಹೆಸರು ತೀವ್ರ, ಘೋರ, ದೀರ್ಘ ಶರ್ಮ, ಸ್ವರ್ಣನಾಭ ಅಂತ. ಇನ್ನು ಸುಭದ್ರ ದೇವಿಯ ರಥದ ಹೆಸರು ಪದ್ಮಧ್ವಜ, ಈ ಕೆಂಪು ಬಣ್ಣದಿಂದ ಕೂಡಿರ್ತಾವೆ. ಅವರ ಕುದುರೆಯ ಹೆಸರು ರೋಚಕ, ಮೋಚಿಕ, ಚಿತ್ತ, ಅಪರಾಜಿತ ಅಂತ. ಇವು ಅಹಂಕಾರವನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ದೇವತೆಗಳು. ಇದನ್ನು ಬಲಭದ್ರನ ಕಪ್ಪು ಕುದುರೆಗಳೇನದವಲ್ಲ, ಎಲ್ಲವೂ ನಮ್ಮಲ್ಲಿರುವಂಥ ಈ ಕಪ್ಪು ಆಗಿರುವಂಥ ಅಂದರೆ ಈಗ ನೋಡಿ ಬ್ಲಾಕ್ ಮ್ಯಾಜಿಕ್ಕು ಅಥವಾ ಏನೇ ನಮಗೆ ದುಃಖ ದೋಷಾದಿಗಳು ಬರ್ತಾವೋ ಅವನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಆ ಕುದುರೆಗಳು ಹೆಲ್ಪ್ ಮಾಡ್ತಾವೆ. ತೀವ್ರ, ಘೋರ, ದೀರ್ಘ ಶರ್ಮ, ಸ್ವರ್ಣನಾಭ ಆ ಕುದುರೆಗಳ ಹೆಸರು. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ನಾವು ಮುಗಿಸುವ. ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಡಿ ಪ್ರಭುಜಿ, ಒಂದ್ ಕಡೆ ಈ ಕುದುರೆಗಳ ಹೆಸರು
ಅಂದ್ರೆ ನಂದಿಕೋಶ ಕುದುರೆಗಳ ಹೆಸರು ರೋಚಕ, ಮೋಚಕ, ಆಮೇಲೆ ಸೂಕ್ಷ್ಮ, ಸ್ಫೂರಕ ಅಂತ ಇತ್ತು. ಮತ್ತೆ Okay. ಬಲಭದ್ರ ಕುದುರೆಗಳ ಹೆಸರು ಸ್ಥಿರ, ಧೃತಿ, ಸ್ಥಿತಿ, ಸಿದ್ಧಿ ಅಂತ ಇತ್ತು. ಇದು ಸರಿನಾ ಅದು ಸರಿನಾ ಪ್ರಭು? ನಾವು ಕೇಳಿಸಿಕೊಂಡಿರೋದು ಇದನ್ನ ಕೇಳಿಸಿಕೊಂಡು ಅದು ಇರ್ಬೋದು ಮಾತಾಜಿ. ಮತ್ತೆ ಮೋಸ್ಟ್ಲಿ ಅದರ ಹೆಸರುಗಳು ಅದರ ಅರ್ಥ ಅದನ್ನೇ ಕೊಡಬಹುದೇನೋ ಗೊತ್ತಿಲ್ಲ ನನಗೆ. ನಾನು ಇದನ್ನ ಸೀನಿಯರ್ನಿಂದ ಕೇಳ್ತೀನಿ ಮಾತಾಜಿ. ಹಾ, ಸರಿ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಇವತ್ತಿನ ಈ ಕ್ಲಾಸ್ನಲ್ಲಿ ಏನಾದರೂ ದೋಷಾದಿಗಳೇನು ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ. ಚೆನ್ನಾಗಿತ್ತು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು. ಜಗನ್ನಾಥನ ಬಗ್ಗೆ ಇನ್ನು ಎಷ್ಟು ತಿಳ್ಕೊಂಡಂಗ ಆಯ್ತು. ಹರೇ Thank you, ಕೃಷ್ಣ ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಅದ್ಭುತವಾಗಿತ್ತು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ತುಂಬಾ ಚೆನ್ನಾಗಿ ಇದ್ ಮಾಡ್ತೀರ ಪ್ರಭು. ಆ ವಿಷಯ ಕೆಲವೊಂದು ತುಂಬಾನೇ ನಮಗೆ ಕೆಲವು ಗೊತ್ತಿರಲ್ಲ, ಅಷ್ಟು ಇದಾಗಿ ಮಾಡ್ತೀರ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಅದು ಒಂದ್ಸರಿ ಇದು ಹೇಳಿದ್ರಿ ಪ್ರಭು, ಎಷ್ಟು ಬಿಂದಿಗೆಗಳು ಪ್ರಭುಗಳಿಗೆ ಇವ್ರಿಗೆ ಎಷ್ಟು ಬಿಂದಿಗೆಗೆ ನೀರ್ ಹಾಕ್ತಾರೆ ಅಂತ ಕೂಡ ನೀವು ಹೇಳಿದ್ರಿ ಪ್ರಭು. ಅದೇ ಗೊತ್ತಿರ್ಲಿಲ್ಲ. ಹರೇ ಕೃಷ್ಣ. ಸರಿ, ಇಲ್ಲಿಗೆ ಕ್ಲಾಸ್ ಮುಗಿಸುವ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಒಳ್ಳೆ ರೀತಿ ಕೇಳಿಸ್ಕೊಳ್ತಾ ಇದ್ದಾರೆ. ದೊಡ್ಡದು ಮಾತಾಜಿ, ಅದೇ ದೊಡ್ಡದು. ನಾವು ಶ್ರವಣಕ್ಕೆ ಮಹತ್ವ ಕೊಡುವ ಉದ್ದೇಶ ಸಲುವಾಗಿನ ಈ ಕಥೆಯ ಒಂದು ತಗೊಂಡಿರೋದು. ಅಂದ್ರೆ ಇಲ್ಲ ಜೈಪುರದ ಪ್ರಭು, ಜಯಸಿಂಹ. ಪ್ರತಿ ಭಾನುವಾರ ನಿಮ್ದೇ ಇರುತ್ತಲ್ವಾ, ಅದಕ್ಕೆ ಸ್ವಲ್ಪ ಎಸ್ ಮಾತಾಜಿ. ಅದ್ರಲ್ಲಿ ಏನಾದ್ರು ದೋಷಗಳಿದ್ರೆ ಹೇಳ್ರಿ ಮಾತಾಜಿ, ಯಾಕಂದ್ರೆ ನಾವು ತಿದ್ದಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ನಮ್ಗ್ ಗೊತ್ತಾಗುತ್ತೆ ಪ್ರಭು. ದೋಷ ಹುಡ್ಕೋವಷ್ಟು ನಮ್ಗೆ ಇದಿಲ್ಲ. ನೀವು ಕೊಡೋ ಜ್ಞಾನ ತಿಳ್ಕೊಳ್ತೀವಿ ಅಷ್ಟೇ. ದೋಷ ಹುಡ್ಕೋವಷ್ಟು ನಮ್ಗಿನ್ನೂ ಅಷ್ಟು ಭಗವಂತ ಇದ್ ಕೊಟ್ಟಿಲ್ಲ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿಗೆ ಮುಗಿಸುವ. ಹರೇ ಕೃಷ್ಣ. ಥ್ಯಾಂಕ್ ಯು. ವಂಚಕಲ್ಪತರುಭ್ಯೋ ಚ ಕೃಪಾ ಸಿಂಧುಭ್ಯೋ ಏವ ಚ ಪತಿತಾನಾಂ ಪಾವನೇಭ್ಯೋ